हरे कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे हरे ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ हरे ಪ್ರಭುಜಿ, हरे कृष्ण ಪ್ರಣಾಮಗಳು ಪ್ರಭುಜಿ. प्रणाम माता जी। हरे कृष्ण प्रभु जी। ಹರೇ ಕೃಷ್ಣ. हरे कृष्णा प्रभु जी। हरे कृष्ण ಎಲ್ಲ ಭಕ್ತರಿಗೂ ಹರೇ ಕೃಷ್ಣ ಮಾತಾಜಿ. हरे कृष्ण प्रभु जी। हरे कृष्णा प्रभु जी। हरे कृष्ण माताजी। हरे कृष्णा प्रभु जी। हरे कृष्ण माताजी। हरे कृष्ण। ओम नमो भगवते वासुदेवाय। ओम नमो भगवते भगवते वासुदेवाय। वासुदेवाय। ओम नमो भगवते वासुदेवाय। ओम ಓಂ नमो ನಮೋ ಭಗವತೆ भगवते ವಾಸುದೇವಾಯ. ओम नमो भगवते वासुदेवाय। ಓಂ ओम ನಮೋ नमो नमो ಭಗವತೆ भगवते ವಾಸುದೇವಾಯ. वासुदेवाय। नारायणं नमस्कृत्य नारायणं ನಾರಾಯಣಂ नमस्कृत्य ನಮಸ್ಕೃತ್ಯ नरं चैव नरोत्तमं ನರಂ नरं ಚೈವ चैव ನರೋತ್ತಮಂ नरोत्तमं देवीं सरस्वतीं व्यासं देवीं ದೇವೀಂ सरस्वतीं ಸರಸ್ವತೀಂ व्यासं ವ್ಯಾಸಂ ततो जयमुदीरयेत्। ततो ततो ಜಯಮುದೀರಯೇ. जयमुदीरयेत्। नष्टप्रायेषु अभद्रेषु ನಷ್ಟಪ್ರಾಯೇಷು नष्टप्रायेषु ಅಭದ್ರೇಷು अभद्रेषु नित्यं भागवत सेवया नित्यं ನಿತ್ಯಂ ಭಾಗವತ भागवत ಸೇವಯಾ. सेवया। भगवती उत्तमा श्लोके ಭಗವತಿ भगवती ಉತ್ತಮ उत्तम ಶ್ಲೋಕೆ श्लोके भक्तिर्भवति नैष्टिकी। ಭಕ್ತಿರ್ಭವತಿ भक्तिर्भवति ನೈಷ್ಠಿಕೀ. नैष्टिकी। ಶ್ರೀಮದ್ಭಾಗವತ 4ನೇ ಸ್ಕಂದ ಅಧ್ಯಾಯ 9 ಶ್ಲೋಕ 25. ತಥೋ ಗಂತಾಸಿ ಮತ್ಸ್ಥಾನಂ ततो गन्तासि मत्स्थानम् ಸರ್ವಲೋಕ ನಮಸ್ಕೃತಂ ಸರ್ವಲೋಕಾನಮಸ್ಕೃತಂ. सर्वलोकानमस्कृतम् ಉಪರಿಷ್ಟಾದೃಶಿಭ್ಯಸ್ತ್ವಂ उपरिष्टादृशिभ्यस्त्वम् ಉಪರಿಷ್ಟಾದೃಶ್ಯಭ್ಯಸ್ತಂ ಯತೋ ನಾವರ್ತತೆ ಗತಃ. यतो ಯತೋ ನ नावर्तते ವರ್ತತೆ गतः। ಗತಃ. ತಥೋ ಗಂತಾಸಿ ಮತ್ಸ್ಥಾನಂ ततो ತತೋ गन्तासि ಗಂತಾಸ್ತಿ मत्स्थानम् ಮತ್ಸ್ಥಾನಂ ಸರ್ವಲೋಕ ನಮಸ್ಕೃತಂ सर्वलोकानमस्कृतम् ಸರ್ವಲೋಕಾನಮಸ್ಕೃತಂ. ಉಪರಿಷ್ಟಾದೃಶಿಭ್ಯಸ್ತ್ವಂ उपरिष्टादृशिभ्यस्त्वम् ಉಪರಿಷ್ಟಾದೃಶೀಭ್ಯಸ್ತ್ವಂ ಯತೋ ನಾವರ್ತತೆ ಗತಃ. ಯತೋ यतो ನ ವರ್ತತೆ नावर्तते ಗತಃ. गतः। ತಥೋ ಗಂತಾಸಿ ಮತ್ಸ್ಥಾನಂ ततो ತತೋ ಗಂತಾಸ್ತಿ गन्तासि ಮತ್ಸ್ಥಾನಂ मत्स्थानम् ಸರ್ವಲೋಕ ನಮಸ್ಕೃತಂ ಸರ್ವಲೋಕಾನಮಸ್ಕೃತಂ. सर्वलोकनमस्कृतम् ಉಪರಿಷ್ಟಾದೃಶಿಭ್ಯಸ್ತ್ವಂ ಉಪರಿಷ್ಟಾದೃಶಿಭ್ಯಸ್ತ್ವಂ उपरिष्टादृशिभ्यस्त्वम् ಯತೋ ನಾವರ್ತತೆ ಗತಃ. ಯತೋ ನ यतो ವರ್ತತೆ नावर्तते ಗತಃ. गतः।
ಓದಿ ಓದಿಯ ಪ್ರಭುಜಿ. ಓದಿ. ಹರೇ ಕೃಷ್ಣ. ಓದ್ಲಿಯ ಪ್ರಭುಜಿ. ಓದಿ ಮಾತಾಜಿ. ತಥೋ ಗಂತಾಸಿ ಮಸ್ತಾನಂ ಸರ್ವಲೋಕ ನಮಸ್ಕೃತಂ ಉಪರಿಷ್ಟಾದೃಶಿಭ್ಯಸ್ತ್ವಂ ಯತೋ ನಾವರ್ತತೆ ಗತಃ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಓದ್ಲಿಯಾ? ಹರೇ ಕೃಷ್ಣ. ಓದಿ. ತಥೋ ಗಂತಾಸಿ ಮತ್ಸ್ಥಾನಂ ಸರ್ವಲೋಕಮಸ್ಸತಂ ಉಪರಿಷ್ಟಾದೃಶಿಭ್ಯಸ್ತಂ ಯತೋ ನಾವರ್ತತೆ ಗತಃ. ಹರೇ ಕೃಷ್ಣ. ಧನ್ಯವಾದ. ಹರೇ ಹರೇ ಕೃಷ್ಣ ಕೃಷ್ಣ ಪ್ರಭುಜಿ. ಪ್ರಭುಜಿ. ಓದ್ಬೋದಾ ಪ್ರಭುಜಿ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಜಿ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ತಥೋ ಗಂತಾಸಿ ಮತ್ಸ್ಥಾನಂ ಸರ್ವಲೋಕ ನಮಸ್ಕೃತಂ ಉಪರಿಷ್ಟಾದೃಷ್ಟಿಭ್ಯಸ್ತ್ವಂ ಯತೋ ನಾವರ್ತತೆ ಗತಃ. ಧನ್ಯವಾದಗಳು ಪ್ರಭುಜಿ ಮಾತಾಜಿ. ಹರೇ ಹರೇ ಕೃಷ್ಣ. ಕೃಷ್ಣ. ತಥೋ ಗಂತಾಸಿ ಮಸ್ತಾನಂ ಸರ್ವಲೋಕ ನಮಸ್ಕೃತಂ ಉಪರಿಷ್ಟಾದೃಶಿಭ್ಯಸ್ತ್ವಂ ಯತೋ ನಾವರ್ತತೆ ಗತಃ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ. ತಥೋ ಗಂತಾಸಿ ಮತ್ಸ್ಥಾನಂ ಸರ್ವಲೋಕ ನಮಸ್ಕೃತಂ ಉಪರಿಷ್ಟಾದೃಶೀಭ್ಯಸ್ತ್ವಂ ಯಥೋ ನಾವರ್ತತೆ ಗತಃ. ಧನ್ಯವಾದ ಗುರುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ತಥೋ ಗಂತಾಸಿ ಮತ್ಸ್ಥಾನಂ ಸರ್ವಲೋಕ ನಮಸ್ಕೃತಂ ಉಪರಿಷ್ಟಾದೃಶಿಭ್ಯಸ್ತ್ವಂ ಯತೋ ನಾವರ್ತತೆ ಗತಃ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ತಥೋ ಗಂತಾಸಿ ಮಸ್ತಾನಂ ಸರ್ವಲೋಕಾನಮಸ್ಕೃತಂ ಉಪರಿಷ್ಟಾತ್ ಋಷಿಭ್ಯಸ್ತ್ವಂ ಯತೋ ನ ಆವರ್ತತೆ ಗತಃ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ತಥೋ ಗಂತಾಸಿ ಮಸ್ತಾನಂ ಸರ್ವಲೋಕಾನಮಸ್ಕೃತಂ ಉಪರಿಷ್ಟಾದೃಶಿಭ್ಯಸ್ತಂ ಯತೋ ನಾವರ್ತತೆ ಗತಃ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ತಥೋ ಗತಾಸಿ ಮತ್ಸ್ಥಾನಂ ಸರ್ವಲೋಕನ ನಮಸ್ಕೃತಂ ಉಪರಿಷ್ಟಾದೃಷ್ಟಿಭ್ಯಸ್ತ್ವಂ ಯತೋ ನಾವರ್ತತೆ ಗತಃ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಗುರುಗಳೇ. ತಥೋ ಗಂತಾಸಿ ಮತ್ಸ್ಥಾನಂ ಸರ್ವಲೋಕ ನಮಸ್ಕೃತಂ ಉಪರಿಷ್ಟಾದೃಶಿಭ್ಯಸ್ತ್ವಂ ಯತೋ ನಾವರ್ತತೆ ಗತಃ. ಹರೇ ಕೃಷ್ಣ ಗುರುಗಳೇ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ತಥೋ ಗಂತಾಸಿ ಮತ್ಸ್ಥಾನಂ ಸರ್ವಲೋಕ ನಮಸ್ಕೃತಂ ಉಪರಿಷ್ಟಾದೃಶಿಭ್ಯಸ್ತ್ವಂ ಯತೋ ನಾವರ್ತತೆ ಗತಃ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಶ್ಲೋಕ 25. ತಥೋ ಗಂತಾಸಿ ಮತ್ಸ್ಥಾನಂ ಸರ್ವಲೋಕಾನಮಸ್ಕೃತಂ ಉಪರಿಷ್ಟಾದೃಶಿಭ್ಯಸ್ತ್ವಂ ಯತೋ ನಾವರ್ತತೆ ಗತಃ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದ. ಹರೇ ಕೃಷ್ಣ ಪ್ರಭುಜಿ. ತಥೋ ಗಂತಾಸಿ ಮತ್ಸ್ಥಾನಂ ಸರ್ವಲೋಕಾನಮಸ್ಕೃತಂ ಉಪರಿಷ್ಟಾದೃಶಿಭ್ಯಸ್ತಂ ಯತೋ ನಾವರ್ತತೆ ಗತಃ. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಿ, ಬೇರೆ ಯಾರಾದ್ರೂ ಹೇಳುದಿದ್ರೆ ಬಂದು ಪ್ರಭುಜಿ. ಹೇಳಿ. ತಥೋ ಗಂತಾಸಿ ಮತ್ಸ್ಥಾನಂ ಸರ್ವಲೋಕ ನಮಸ್ಕೃತಂ ಉಪರಿಷ್ಟಾದೃಷ್ಟಿಭ್ಯಸ್ತ್ವಂ ಯತೋ ನಾವರ್ತತೆ ಗತಃ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲರಿಗೂ. ಹರೇ ಕೃಷ್ಣ. ತತಃ ಅನಂತರ. ತತಃ ಅನಂತರ ಗಂತಾಸಿ ನೀನು ಹೋಗಲಿದ್ದೀಯೇ. ಗಂತಾಸಿ ನೀನು ಹೋಗಲಿದ್ದೀಯೇ. ಮತ್ಸ್ಥಾನಂ ನನ್ನ ಧಾಮವನ್ನು. ಮತ್ಸ್ಥಾನಂ ನನ್ನ ಧಾಮವನ್ನು. ಸರ್ವಲೋಕ ಎಲ್ಲ ಗ್ರಹ ವ್ಯೂಹಗಳಿಂದ. ಸರ್ವಲೋಕ ಎಲ್ಲ ವ್ಯೂಹಗಳಿಂದ. ನಮಃ ಕೃತಂ ನಮಸ್ಕರಿಸಲ್ಪಡುವ. ನಮಃ ಕೃತಂ ನಮಸ್ಕರಿಸಲ್ಪಡುವ. ಉಪರಿಷ್ಟಾತ್ ಮೇಲಿರುವ. ಋಷಿಭ್ಯಃ ಋಷಿಗಳ ಲೋಕಗಳಿಗಿಂತ. ಋಷಿಗಳ ಲೋಕಗಳಿಗಿಂತ. ತ್ವಂ ನೀನು. ನೀನು. ಯತಃ ಎಲ್ಲಿಂದ. ಯತಃ ಎಲ್ಲಿಂದ. ನ ಆವರ್ತತೆ ಹಿಂದಿರುಗಿ ಬರುವುದಿಲ್ಲ.
ನ ಆವರ್ತತೆ ಹಿಂದಿರುಗಿ ಬರುವುದಿಲ್ಲ. ಗತಃ ಹೋಗಿ ಸೇರಿದ ಮೇಲೆ. ಗತಃ ಹೋಗಿ ಸೇರಿದ ಮೇಲೆ. ಅನುವಾದ ಮತ್ತು ಭಾವಾರ್ಥ ಶಿಲಪ್ರಭುಪಾದರಿಂದ ಶಿಲಪ್ರಭುಪಾದ ಜಯವಾಗಲಿ. ದೇವೋತ್ತಮ ಪರಮಪುರುಷನು ಮುಂದುವರಿಸಿದನು, ಪ್ರಿಯ ಧ್ರುವನೇ, ಐಹಿಕ ಜೀವನ ಮುಗಿಸಿದ ಮೇಲೆ ನೀನು ಇತರ ಲೋಕಗಳಲ್ಲಿರುವವರಿಂದಲೂ ನಮಸ್ಕರಿಸಲ್ಪಡತಕ್ಕ ನನ್ನ ಲೋಕಕ್ಕೆ ಹೋಗುತ್ತೀಯೆ. ಈ ಲೋಕವು ಸಪ್ತರ್ಷಿ ಮಂಡಲಕ್ಕಿಂತ ಮೇಲೆ ಇದೆ. ಅಲ್ಲಿಗೆ ಹೋದ ಮೇಲೆ ನೀನು ಇಹಲೋಕಕ್ಕೆ ಎಂದೆಂದಿಗೂ ಬರಬೇಕಾಗಿಲ್ಲ. ದೇವೋತ್ತಮ ಪರಮಪುರುಷನು ಮುಂದುವರಿಸಿದನು, ಪ್ರಿಯ ಧ್ರುವನೇ, ಐಹಿಕ ಜೀವನ ಮುಗಿಸಿದ ಮೇಲೆ ನೀನು ಇತರ ಲೋಕಗಳಲ್ಲಿರುವವರಿಂದಲೂ ನಮಸ್ಕರಿಸಲ್ಪಡತಕ್ಕ ನನ್ನ ಲೋಕಕ್ಕೆ ಹೋಗುತ್ತೀಯೇ. ಈ ಲೋಕವು ಸಪ್ತರ್ಷಿ ಮಂಡಲಕ್ಕಿಂತ ಮೇಲೆ ಇದೆ. ಅಲ್ಲಿಗೆ ಹೋದ ಮೇಲೆ ನೀನು ಇಹಲೋಕಕ್ಕೆ ಎಂದೆಂದಿಗೂ ಬರಬೇಕಾಗಿಲ್ಲ. ಕೃಷ್ಣ. ಚಂದ್ರಿಕಾ ಮಾತಾಜಿ ಓದ್ತೀರಾ? ಮಾತಾಜಿ ಓದ್ತೀನಿ ಮಾತಾಜಿ. ಭಾವಾರ್ಥ ಶಿಲಪ್ರಭುಪಾದರಿಂದ ಶಿಲಪ್ರಭುಪಾದರಿಗೆ ಜಯವಾಗಲಿ. ಈ ಶ್ಲೋಕದಲ್ಲಿ ನಾವರ್ತತೆ ಎಂಬ ಪದ ಬಹಳ ಮುಖ್ಯವಾದದ್ದು. ನೀನು ಈ ಐಹಿಕ ಜಗತ್ತಿಗೆ ವಾಪಸ್ಸು ಬರುವುದಿಲ್ಲ, ಏಕೆಂದರೆ ನೀನು ಮತ್ಸಾನಂ ಅಂದರೆ ನನ್ನ ಧಾಮವನ್ನು ಸೇರುವೆ ಎಂದು ಭಗವಂತನು ಹೇಳುತ್ತಾನೆ. ಆದ್ದರಿಂದ ಧ್ರುವಲೋಕವು ಅಥವಾ ಧ್ರುವ ನಕ್ಷತ್ರವು ಈ ಐಹಿಕ ಜಗತ್ತಿನಲ್ಲಿ ವಿಷ್ಣುವಿನ ಆವಾಸ ಸ್ಥಾನ. ಅದರಲ್ಲಿ ಒಂದು ಕ್ಷೀರಸಾಗರವಿದೆ. ಆ ಕ್ಷೀರಸಾಗರದಲ್ಲಿ ಶ್ವೇತದ್ವೀಪ ಎಂಬ ಒಂದು ದ್ವೀಪವಿದೆ. ಈ ಲೋಕವು ಸಪ್ತರ್ಷಿ ಮಂಡಲಕ್ಕಿಂತಲೂ ಮೇಲೆ ಇದೆ ಎಂದು ಇಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ. ಮತ್ತು ಈ ಲೋಕವು ವಿಷ್ಣು ಲೋಕವಾದ್ದರಿಂದ ಇತರ ಲೋಕಗಳವರು ಪೂಜಿಸುತ್ತಾರೆ. ಜಗತ್ ಪ್ರಳಯವಾಗುವಾಗ ಧ್ರುವಲೋಕಕ್ಕೆ ಏನಾಗುತ್ತದೆ ಎಂದು ಕೇಳಬಹುದು. ಉತ್ತರ ಸರಳವಾಗಿಯೇ ಇದೆ. ಈ ಜಗತ್ತಿನಾಚೆ ಇರುವ ವೈಕುಂಠ ಲೋಕಗಳಂತೆ ಧ್ರುವಲೋಕವು ಅಚ್ಚಳಿಯದೆ ಹಾಗೆಯೇ ಉಳಿದಿರುತ್ತದೆ. ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರರು ಈ ಸಂದರ್ಭದಲ್ಲಿ ವ್ಯಾಖ್ಯಾನಿಸುತ್ತಾ, ನಾವರ್ತತೆ ಎಂಬ ಪದವೇ ಈ ಧ್ರುವಲೋಕವು ಶಾಶ್ವತ ಎಂಬುದನ್ನು ಸೂಚಿಸುತ್ತದೆ ಎಂದು ಹೇಳುತ್ತಾರೆ. ಧನ್ಯವಾದಗಳು ಪ್ರಭುಜಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮೀತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರ್ಯ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. जय श्री कृष्णा चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंदा. हरे कृष्णा कृष्ण कृष्ण हरे हरे, हरे राम 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 हरे हरे. ततो गन्तासि मत्स्थानं सर्वलोक नमस्कृतं उपरिष्ट्वा दृशिभ्यस्त्वं यतो नावर्तेते गतः. ದೇವೋತ್ತಮ ಪರಮ ಪುರುಷನು ಮುಂದುವರಿಸಿದನು, ಪ್ರಿಯ ಧ್ರುವನೇ, ಐಹಿಕ ಜೀವನ ಮುಗಿಸಿದ ಮೇಲೆ ನೀನು ಇತರ ಲೋಕಗಳಲ್ಲಿರುವವರಿಂದಲೂ ನಮಸ್ಕರಿಸಲ್ಪಡತಕ್ಕ ನನ್ನ ಲೋಕಕ್ಕೆ ಹೋಗುತ್ತೀಯೆ. ಈ ಲೋಕವು ಸಪ್ತರ್ಷಿ ಮಂಡಲಕ್ಕಿಂತ ಮೇಲೆ ಇದೆ. ಅಲ್ಲಿಗೆ ಹೋದ ಮೇಲೆ ನೀನು ಇಹಲೋಕಕ್ಕೆ ಎಂದೆಂದಿಗೂ ಬರಬೇಕಾಗಿಲ್ಲ. ಸೊ ಧ್ರುವ ಮಹಾರಾಜರು ಜೀವನದ ಅತ್ಯುನ್ನತ ಪರಿಪೂರ್ಣತೆಯನ್ನು ಪಡೆದರು. ಭಗವಂತನೇ ಇಲ್ಲಿ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಅವರು ಈ ಭೂಲೋಕದಲ್ಲಿ 36,000 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾರೆ. ನಂತರ ಅವರು ಭಗವಂತನು ಅವರಿಗಾಗಿ ಕೊಟ್ಟ ತನ್ನದೇ ಒಂದು ಧಾಮ, ತಾನು ಕ್ಷೀರೋದಕ ವಿಷ್ಣು ರೂಪದಲ್ಲಿ ಭಗವಂತನಿರೋದು ಸುಶ್ವೇತ ದ್ವೀಪ. ಸೊ ಆ ಲೋಕ ಅಷ್ಟು ತನಕ ಯಾರಿಗೂ ಕೊಟ್ಟಿರಲಿಲ್ಲ. ಧ್ರುವಲೋಕ
ಸೊ ಭಗವಂತನು ಅದನ್ನೇ ಕೊಟ್ಟಿದ್ದಾರೆ. ಮತ್ತೆ ಭಗವಂತನ ಹೇಳೋದು, ಅಲ್ಲಿಗೆ ಹೋದ್ಮೇಲೆ ನೀನ್ ಮತ್ತೆ ಇಲ್ಲಿ ಬರ್ಲಿಕ್ಕೆ ಇಲ್ಲ, ನಾವರ್ತತೆ ಮತ್ತೆ ವಾಪಸ್ಸಿಲ್ಲ. ಇಲ್ಲ ಅಂದ್ರೆ ಭೌತಿಕ ಜಗತ್ತು ಎಲ್ಲಿ ಹೋದ್ರು ಕೂಡ ವಾಪಸ್ ಬರ್ಬೇಕು. ಆ ಬ್ರಹ್ಮ ಭುವನ ಲೋಕ ಪುನರ್ ಆವರ್ತಿನೋ ಅರ್ಜುನ. ಸೊ ಬ್ರಹ್ಮಲೋಕ ಈ ಭೌತಿಕ ಜಗತ್ತಿನಲ್ಲಿ ಉನ್ನತವಾದ ಲೋಕ, ಅಲ್ಲಿಂದ ಕೆಳಮಟ್ಟದ ಲೋಕಗಳು. ಸೊ ಎಲ್ಲಿ ಹೋದ್ರು ಕೂಡ ಮತ್ತೆ ನಾವು ವಾಪಸ್ ಬರ್ಬೇಕು ಅಂದ್ರೆ ಈ ಭೂಲೋಕಕ್ಕೆ ಬರ್ತೇವೋ, ಇಲ್ಲಾಂದ್ರೆ ಬೇರೆ ಬೇರೆ ಲೋಕಗಳಿಲ್ಲೇ ಪರ್ಯಟನೆ ಮಾಡ್ತಾ ಇರ್ತೇವೆ. ಭೌತಿಕ ಜಗತ್ತು ಪುನರಪಿ ಜನನ ಪುನರಪಿ ಮರಣ. ಧ್ರುವ ಮಹಾರಾಜರು ಆ ಧ್ರುವಲೋಕವನ್ನು ಪಡಿತಾರೆ, ಅಂದ್ರೆ ಅವರು ವೈಕುಂಠ ಲೋಕವನ್ನು ಪಡೆದತೆ. ನಾವರ್ತತೆ ಮತ್ ಸಂಸ್ಥಾಂ ಭಗವಂತನ ಹೇಳ್ತಾರೆ, ನನ್ನ ಪ್ರದೇಶ ಅದು. ಸೊ ಅಲ್ಲಿಗೆ ಬಂದ್ಮೇಲೆ ಮತ್ತೆ ವಾಪಸ್ ಬರೋದಿಲ್ಲ. ಎಲ್ಲವೂ ಭಗವಂತನ ಪ್ರದೇಶವೇ, ಆದರೆ ಭಗವಂತನ ಆಧ್ಯಾತ್ಮಿಕ ಜಗತ್ತು, ಭಗವಂತನ ವೈಕುಂಠ ಲೋಕ, ಭಗವಂತನ ತನ್ನ ದಿವ್ಯಧಾಮ. ಸೊ ಅಲ್ಲಿ ಅದು ಶಾಶ್ವತವಾದ ಧಾಮ. ಇಹಲೋಕ ಎಲ್ಲವೂ ಕೂಡ ಅಶಾಶ್ವತವಾದ. ಸೊ ಹಾಗಾಗಿ ಇಲ್ಲಿ ಮತ್ತೆ ಇಲ್ಲಿ ಇರೋರು ಇಲ್ಲೇ ಇರ್ತೇವೆ, ಅಲ್ಲಿರೋರು ಅಲ್ಲೇ ಇರ್ತಾರೆ. ಮತ್ತೆ ಭಗವಂತನು ಇಲ್ಲಿ ಅವತರಿಸಿ ಬರೋದು, ಮತ್ತೆ ಇಲ್ಲಿರುವ ನಮ್ಮನ್ನು ಅಲ್ಲಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಭಗವಂತನ. ಸೊ ಧ್ರುವ ಮಹಾರಾಜರು ಅತ್ಯುತ್ತಮ ಪರಿಪೂರ್ಣತೆ ಅಂದ್ರೆ ಭಗವಂತನ ಧಾಮಕ್ಕೆ ಹೋಗುವುದು. ಅದಕ್ಕಿಂತ ಇನ್ನೊಂದು ಪರಿಪೂರ್ಣತೆ ಇಲ್ಲ. ಅದು ನಮ್ಮ ನಿಜ ವಾಸಸ್ಥಳ. ಸೊ ಅಂತ ಭಕ್ತರ ನಿರ್ದೇಶನದಲ್ಲಿ, ಅವರ ಆಶ್ರಯದಲ್ಲಿ ಎಲ್ಲರಿಗೂ ಕೂಡ ಒಂದು ಅವಕಾಶ ಇರುತ್ತೆ ಆ ಥರ ಭಕ್ತಿಯನ್ನು ಮಾಡಲಿಕ್ಕೆ. ಮಹಾರಾಜರು ರಾಜರ್ಷಿಗಳು ಹಿಂದೆ ರಾಜರ್ಷಿಗಳಾಗಿರ್ತಾ ಇದ್ರು, ಭಗವಂತನ ಪ್ರತಿನಿಧಿಸ್ತಾ ಇದ್ರು. ಭಗವಂತನ ಪ್ರತಿನಿಧಿಸಿ ಅವರು ಪ್ರತಿಯೊಬ್ಬರಿಗೂ ಆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇದ್ರು. ಸೊ ಇವತ್ತು ಶ್ರೀಲ ಭಕ್ತಿ ವಿನೋದ್ ಠಾಕೂರರು ನಮ್ಮ ಗುರು ಪರಂಪರೆಯಲ್ಲಿ ಬಹಳ ದೊಡ್ಡ ಆಚಾರ್ಯರು. ಅವರ ಜನ್ಮದಿನ. ಸೊ ಅವರ ಚಟುವಟಿಕೆಗಳನ್ನ ನಾವು ಸ್ಮರಿಸೋಣ ಇವತ್ತು. ಸೊ ಶ್ರೀಲ ಭಕ್ತಿ ವಿನೋದ್ ಠಾಕೂರ್ ಆಚಾರ್ಯರು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು, ಆಚಾರ್ಯಂ ಮಾಂ ವಿಜಾನೀಯನ್. ಸೊ ಒಬ್ಬ ವ್ಯಕ್ತಿ ಆಚಾರ್ಯ, ಯಾರು ಭಗವಂತನನ್ನು ಪ್ರತಿನಿಧಿಸುತ್ತಾ ಈ ಭೌತಿಕ ಜಗತ್ತಿಗೆ ಬರ್ತಾರೆ, ಅವರನ್ನು ನಾವು ಭಗವಂತನ ಸಮಾನವೇ ನೋಡ್ಬೇಕು. ಸೊ ಸಾಮಾನ್ಯ ವ್ಯಕ್ತಿ ಅಲ್ಲ ಅವರು. ಸೊ ಅವರ ಚಟುವಟಿಕೆಗಳಿಂದ ನಮಗೆ ತಿಳಿಯುತ್ತೆ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ ಅಂತ. ಶುದ್ಧ ಭಕ್ತರು. ಸೊ ಶ್ರೀಲ ಭಕ್ತಿ ವಿನೋದ್ ಠಾಕೂರರು ಶ್ರೀಲ ಪ್ರಭುಪಾದ್ ನಮ್ಮ ಸಂಸ್ಥಾಪಕ ಆಚಾರ್ಯರು. ಅವರ ಗುರು. ಶ್ರೀಲ ಭಕ್ತಿ ವಿನೋದ್ ಠಾಕೂರರು, ನಂತರ ಗೌರಕಿಶೋರ ದಾಸ್ ಬಾಬಾಜಿ ಮಹಾರಾಜರು, ನಂತರ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರು, ನಂತರ ಶ್ರೀಲ ಪ್ರಭುಪಾದ್. ಸೊ ಭಕ್ತಿ ವಿನೋದ್ ಠಾಕೂರರು ಅವರ ಜನ್ಮದಿನ ಈ ದಿನ 18ನೇ ಶತಮಾನದ 1838 ಅಂದ್ರೆ ಇವತ್ತಿಗೆ ಎಷ್ಟು ವರ್ಷಗಳಾಗುತ್ತೆ? ಆಲ್ಮೋಸ್ಟ್ 200 ವರ್ಷ ಹತ್ರ ಆಗ್ತಾ ಇದೆ. ಅವರ ಜನ್ಮ. ಸೊ ಅವರು ಜನ್ಮ ಬೀರ್ ನಗರ್ ಅಂತ, ಇದು ಬಂಗಾಳದಲ್ಲಿ ಇದು. ಸೊ ಈಗಲೂ ಕೂಡ ಆ ಸ್ಥಳದ ಹತ್ತಿರ ನಮ್ಮ ಇಸ್ಕಾನ್ ಕೇಂದ್ರವು ಕೂಡ ಪ್ರಾರಂಭಗೊಂಡಿದೆ. ನಮ್ಮ ಗುರು ಮಹಾರಾಜರು ಇಸೋಲಿನೆಸ್ ಜಯಪತಾಕ ಸ್ವಾಮಿ ಅವರು ಅಲ್ಲಿ ಆ ಕೇಂದ್ರ ಶುರು ಮಾಡಬೇಕು ಅಂತ ಅದಕ್ಕೆ ಒಂದು ಫೌಂಡೇಶನ್ ಸ್ಟೋನ್, ಭೂಮಿ ಪೂಜೆ ಅದು ಕೂಡ ನಡೆಸ್ಕೊಟ್ಟಿದ್ದಾರೆ. ರೀಸೆಂಟ್ ಆಗಿ ಆಯ್ತು. ಸೊ ಶ್ರೀಲ ಭಕ್ತಿ ವಿನೋದ್ ಠಾಕೂರರು ಅವರು ಆಚಾರ್ಯರು ಕೃಷ್ಣ ಪ್ರತಿನಿಧಿಯಾಗಿ ಅವರು ಕೂಡ ಧರ್ಮ ಸ್ಥಾಪನೆಗೆ ಅವ್ರು ಬರೋದು. ಯಾವಾಗ ಧರ್ಮದ ಅವನತಿ ಆಗುತ್ತೆ, ಸೊ ಅವರು ಕೂಡ ಆಗ ಜನ್ಮ ತಾಳ್ತಾರೆ. ಸೊ ಹಾಗೆ ಹೇಳ್ತಾರೆ, ಶ್ರೀ ಚೈತನ್ಯ ಮಹಾಪ್ರಭುಗಳು 500 ವರ್ಷಗಳ ಹಿಂದೆ ಕೃಷ್ಣನು ಅವತರಿಸಿದ್ದು. ಸೊ ಅವತರಿಸಿ ಅವರು ಯುಗ ಧರ್ಮವಾದ ಹರೇ ಕೃಷ್ಣ ಮಂತ್ರ ಸಂಕೀರ್ತನೆಯನ್ನು ಆರಂಭಿಸಿದರು. ಆದರೆ ಕೇವಲ ಚೈತನ್ಯ ಮಹಾಪ್ರಭು ನಂತರ 300 ವರ್ಷಗಳು. ಚೈತನ್ಯ ಮಹಾಪ್ರಭು ಹುಟ್ಟದ್ದು 15ನೇ ಶತಮಾನ 1486. ಸೊ ಅವರ
ಆವಿರ್ಭಾವ ಹೇಳ್ಬೇಕು ಅಂದ್ರೆ ತಿರೋ ಭಗವಂತನು ಹಾಗೆ ಇದಾಗಿದ್ದು ಅವರು 1534. ಸೊ 1534 ನಂತರ ಇವರು 1838. ಸೊ ನೋಡಿದ್ರೆ 300 ವರ್ಷಗಳು ಅಂತ ಹೇಳ್ಬೋದು ಆಲ್ಮೋಸ್ಟ್. ಸೊ ಅಷ್ಟಕ್ಕೆ ಶ್ರೀ ಚೈತನ್ಯ ಮಹಾಪ್ರಭು ಅನುಯಾಯಿಗಳು ಎಷ್ಟು ಒಂದು ಅವರ ಏನ್ ಹೇಳೋದು ಅಂದ್ರೆ ಪ್ರಭಾವ ಕ್ಷೀಣಿ ಹೋಗಿತ್ತು. ಮತ್ತೆ ಅನುಯಾಯಿಗಳ ಪಾಲನೆ, ಅವರ ಯಾರು ಶ್ರೀ ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳು ಅಂತ ಹೇಳ್ತಾರೆ, ಅವರ ಜೀವನವೇ ಎಷ್ಟೋ ಜನ ಹೇಳ್ತಾರೆ. ಅವ್ರ ಹೆಸರು ಹೇಳ್ತಾ ಇದ್ರು, ನಾವು ಚೈತನ್ಯ ಮಹಾಪ್ರಭು ಪಂಗಡಕ್ಕೆ ಸೇರಿದವರು, ಆ ಗುಂಪಿಗೆ ಸೇರಿದವರು, ಸೊ ನಾವು ಅವರ ಸಂಪ್ರದಾಯಕ್ಕೆ ಸೇರಿದವರು. ಆದರೆ ಆ ಹೆಸರಿನಲ್ಲಿ ಅವರು ಅಧರ್ಮದಲ್ಲೇ ಮಗ್ನರಾಗಿತ್ತು. ಸೊ ಹೇಳ್ತಾರೆ ಈ ರೀತಿಯ ಒಂದು ಸಂಗತಿ. ಸೊ ಎಲ್ಲವೂ ಕಾಲ ಸಮಯದಲ್ಲಿ ಎಲ್ಲವೂ ಆಗುತ್ತೆ. ಪರ್ಟಿಕ್ಯುಲರ್ಲಿ ಕಲಿಯುಗದಲ್ಲಿ ಧರ್ಮದ ಅವನತಿ ಬಹಳ ಬೇಗ ಆಗುತ್ತೆ. ಸೊ ಶ್ರೀ ಚೈತನ್ಯ ಮಹಾಪ್ರಭು ಕೊಟ್ಟದ್ದು ಅತಿ ಉನ್ನತವಾದ ವರ. ಎಲ್ಲದರಲ್ಲೂ ಕೂಡ ಅತಿ ಉನ್ನತವಾದ ಇದು ಅಂದ್ರೆ ನಾವು ಗೋಲೋಕಧಾಮದ ಅವರು ಮಾಹಿತಿ, ಮತ್ತೆ ಶ್ರೀ ರಾಧಾಕೃಷ್ಣ ಆ ಲೀಲೆಯಲ್ಲಿ ಒಂದು ಭಾಗವಹಿಸುವ ಒಂದು ಇದು ಭಾಗ್ಯ. ಸೊ ಇದು ಎಲ್ಲ ಇದಕ್ಕಿಂತ ಯಾವ ಇಲ್ಲೇ ಅವತಾರಗಳು ಕೊಡದೇ ಇರುವಂಥದ್ದು. ಆದರೆ ಕಲಿಯುಗ ಪ್ರಭಾವ ಮತ್ತೆ ಧರ್ಮ ಯಾವಾಗಲೂ ಅವನತಿ ಹೊಂದಿದಾಗೆ ಅವರ ಅನುಯಾಯಿಗಳು ಯಾರು ಹೇಳ್ಕೊಳ್ತಾ ಇದ್ದಾರೆ ಅವರು ಬಹಳ ಕೆಳಮಟ್ಟದಲ್ಲಿ ಅವರ ಅಭ್ಯಾಸ, ಆಧ್ಯಾತ್ಮಿಕ ಸಾಧನೆ. ಸೊ ಅದು ಹೇಗೆಂದ್ರೆ ರಾಧಾಕೃಷ್ಣ ಲೀಲೆ ಪರ್ಟಿಕ್ಯುಲರ್ಲಿ ನಮಗೆ ಅರ್ಹತೆ ಇಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೂ ನಮ್ಗೆ ಅರ್ಹತೆ ಇಲ್ಲ. ಇನ್ನ ಅದರಲ್ಲಿ ಪ್ರವೇಶ ಆಗೋದಿಲ್ಲ. ಆದರೂ ಇದು ಶ್ರೀ ಚೈತನ್ಯ ಮಹಾಪ್ರಭುವಿನ ಕೊಡುಗೆ. ಶ್ರೀ ಚೈತನ್ಯ ಮಹಾಪ್ರಭು ಇದನ್ನು ನಮಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ಅವರ ಅನುಯಾಯಿಗಳಲ್ಲಿ ಅದನ್ನ ತುಂಬಾ ಒಂದು ಭೌತಿಕ ರೀತಿಯಲ್ಲಿ ಅವರು ಭಾವಿಸಕ್ಕೆ ಪ್ರಯತ್ನ ಪಟ್ಟರು. ಸೊ ನಾವು ರಾಧಾಕೃಷ್ಣ ಲೀಲೆ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಆಕ್ಚುಲಿ ನಾವು ಮುಕ್ತ ಪುರುಷರಾಗಬೇಕು. ಮುಕ್ತ ಪುರುಷ ಆದ್ರೆ ನಮಗೆ ಅಲ್ಲಿ ಅರ್ಥ ಮಾಡ್ಕೊಳ್ಳೋ ಸಾಧ್ಯತೆ ಇಲ್ಲ. ಅಂದ್ರೆ ನಮಗೆ ಸಾಮಾನ್ಯ ಭೌತಿಕ ಜಗತ್ತಿನಲ್ಲಿ ಗಂಡು ಹೆಣ್ಣಿನ ಮಧ್ಯೆ ಇರುವ ಸಂಬಂಧ ಆ ರೀತಿಯಲ್ಲಿ ಕಾಣುತ್ತೆ. ಸೊ ಈ ಸಮಯದಲ್ಲಿ 200 ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭು ನಂತರ 300 ವರ್ಷಗಳ ನಂತರ ಯಾವ ಮಟ್ಟಕ್ಕೆ ಇಳಿದಿತ್ತು ಅಂದ್ರೆ ಅವರನ್ನು ಸಾಜೀಯ, ಸಾಕಿ ಬೇಕಿ, ಎಷ್ಟೊಂದು ರೀತಿಯ ಪಂಗಡಗಳು ಅವರೆಲ್ಲರೂ ಕೂಡ ನಾವು ಚೈತನ್ಯ ಮಹಾಪ್ರಭು ಇದಕ್ಕೆ ಸೇರಿದವರು ಅಂತ ಹೇಳೋದು. ಆದ್ರೆ ಶಿಕ್ಷಣಗಳನ್ನ ಆ ಸಾಧನೆಯನ್ನು ಒಪ್ಪದೆ ಅವರು ತಕ್ಷಣವೇ ನಾವು ಆ ಮಟ್ಟಕ್ಕೆ ಏರ್ಬಿಟ್ಟಿದ್ದೇವೆ. ಆ ಮಟ್ಟಕ್ಕೆ ಏರಿದ್ದೇವೆ ಅಂದ್ರೆ ನಾವು ಮುಕ್ತ ಪುರುಷರಾಗಿ ರಾಧಾಕೃಷ್ಣ ಲೀಲೆಯಲ್ಲಿ ನಾವು ಭಾಗವಹಿಸುವವರಂತ ಅದು ಅಷ್ಟು ಸುಲಭ ಅಲ್ಲ ಅದು. ಆದರೆ ನಮ್ಮ ಮನಸ್ಸನ್ನ ನಾವು ಆ ರೀತಿ ಇದು ಮಾಡ್ಕೊಳ್ಬಹುದು. ಮನಸ್ಸನ್ನ ಈಗ ಮಾಡ್ಕೊಳ್ಬಹುದು ಅಂದ್ರೆ ಹೇಳ್ತಾರೆ, ಇವಾಗ ಫಿಲಿಮಲ್ಲಿ ಅವ್ರು ಮಾಡೋದು, ಅವರು ಪಾತ್ರಗಳು ನಾಟಕ ಮಾಡೋದು ನಿಜವಾಗಿಯೂ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಅಲ್ಲಿ ಅವರ ಸಂಬಂಧಗಳು ಆಗ್ಬೋದು, ಅವರು ಚಟುವಟಿಕೆಗಳಾಗ್ಬೋದು, ಎಲ್ಲವೂ ಕೂಡ ನಿಜ ಏನೋ ಅನ್ಸುತ್ತೆ. ಆಮೇಲೆ ಅವರು ಹಾಗೆ ಅದರಲ್ಲಿ ಒಂದು ಆನಂದವನ್ನು ವ್ಯಕ್ತಪಡಿಸ್ತಾರೆ, ಆ ರೀತಿ ಕಣ್ಣೀರನ್ನು ವ್ಯಕ್ತಪಡಿಸ್ತಾರೆ. ಆದ್ರೆ ಇದೆಲ್ಲವೂ ಕೂಡ ಕೇವಲ ಡ್ರಾಮಾ, ಒಂದು ನಾಟಕ. ಸಿನಿಮಾ ಅಲ್ಲಿ ಆಗ್ಬೋದು, ಒಂದು ನಾಟಕದಲ್ಲಿ ಆಗ್ಬೋದು, ಇದು ಕೇವಲ ಇದು ಸುಳ್ಳು, ಇದು ನಿಜ ಇಲ್ಲ ಅಲ್ಲಿ. ಆ ರೀತಿಯಲ್ಲಿ ನಾವು ಅಭ್ಯಾಸ ಮಾಡಿದ್ರೆ ಭಕ್ತಿಯಲ್ಲೂ ಕೂಡ ನಾವು ಏನಾದ್ರು ಆತರ ಕೃಷ್ಣನ ಬಗ್ಗೆ ತುಂಬಾ ಒಂಥರ ಆತರ ಭಾವುಕರಾಗಿ ಅಭ್ಯಾಸ ಮಾಡಿದ್ರೆ ಆ ರೀತಿ ಭಾವನೆಗಳು ಬಂದು ನಮ್ಮಲ್ಲಿ ಕಣ್ಣೀರು ಬಂದು ನಮ್ಮ ಒಂದು ತಾತ್ಕಾಲಿಕ ಏನೋ ಒಂದು ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ಬೋದು. ಸೊ ಇಲ್ಲ, ಇದು ಭಕ್ತಿಯಲ್ಲಿ ನಾವು ಪ್ರಗತಿ ಹೊಂದಿದಾಗ ಮತ್ತೆ ಎಲ್ಲ ಭೌತಿಕ ವಸ್ತುಗಳಿಂದ ವಿರಕ್ತಿ ಪಡೆದಾಗ ಸಾಧಿಸುವಂತಹ ಸ್ಥಿತಿ. ಸೊ ಅದಿಲ್ಲದೆ ನಾವೇನಾದ್ರೂ ಆಧ್ಯಾತ್ಮಿಕ ಲಕ್ಷಣಗಳನ್ನು ತೋರಿಸಿದ್ರೆ ಅದು ಕೇವಲ ಅದು ನಿಜವಾದ ಪರಿಪೂರ್ಣತೆ ಹಂತದಲ್ಲಿ ಪಡೆಯುವಂಥದ್ದಲ್ಲ. ಅದು ಕೇವಲ ಏನೋ ನಮ್ಮ ಭೌತಿಕ ಮನೋಭಾವದಲ್ಲೋ ಇನ್ನೊಂದರಲ್ಲೋ ನಾವು ತೋರಿಸುವ ಒಂದು ಭಾವನೆಗಳಷ್ಟೇ. ಸೊ ಹೀಗೆ ಶ್ರೀ ಚೈತನ್ಯ ಮಹಾಪ್ರಭು ಅಂತ ಅವರ ಹೆಸರು ಹೇಳ್ಕೊಂಡು, ಅವರ ಅನುಯಾಯಿಗಳು ಅಂತ ಹೇಳ್ಕೊಂಡು ಆ ರೀತಿ ಧರ್ಮದ ಪಾಲನೆ ಇತ್ತು. ಸೊ ಇದನ್ನು ಹೋಗಲಾಡಿಸ್ಲಿಕ್ಕೆ ಮತ್ತೆ ಶ್ರೀ ಚೈತನ್ಯ ಮಹಾಪ್ರಭುವಿನ ನಿಜವಾದ ಶಿಕ್ಷಣ ಏನು, ಅದನ್ನು ನಿಜವಾಗ್ಲೂ ಹೇಗೆ ಪಾಲಿಸಬೇಕು ಅಂತ ತೋರಿಸೋದಕ್ಕೆ ಬಂದ ವ್ಯಕ್ತಿ ಶ್ರೀಲ ಭಕ್ತಿ ವಿನೋದ್ ಠಾಕೂರ್. ಇದ್ದರು, ಕೆಲವು ಭಕ್ತರಿದ್ದರು, ಇಲ್ಲ ಅಂತಲ್ಲ, ಇವಾಗ್ಲೂ ಇರ್ತಾರೆ. ಆದ್ರೆ ಹೆಚ್ಚಾಗಿ ಮತ್ತೆ ಸಾಮಾನ್ಯ ಜನರು ಇದೇ ಚೈತನ್ಯ ಮಹಾಪ್ರಭು ಇದು ಅಂದ್ರೆ ಈ ತರ ಸಂಕೀರ್ತನೆಯಲ್ಲಿ ಏನೋ ಭಾವುಕರಾಗಿ
ಅವರು ಇರೋದು ಅಂತ ಅನ್ಕೊಂಡಿದ್ದಾರೆ. ಅದು ಸಂಕೀರ್ತನೆ ಬೇರೆ ಬೇರೆ ರೀತಿ ತರಹದ ಸೃಷ್ಟಿ. ಚೈತನ್ಯ ಮಹಾಪ್ರಭು ನಮಗೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಈ ಮಂತ್ರವನ್ನು ವಿಶೇಷವಾಗಿ ಕೊಟ್ಟಿರುವುದು. ಆದರೆ ಎಷ್ಟೋ ಅಪಸಂಪ್ರದಾಯಗಳಲ್ಲಿ ಅವರವರು ಕಲ್ಪಿಸಿಕೊಂಡ ಸೃಷ್ಟಿಸಿದ ಮಂತ್ರಗಳು ಕೂಡ ಇವೆ, ಆಚರಣೆಗಳಿದೆ. ಆಮೇಲೆ ಮುಖ್ಯವಾಗಿ ಈ ಭಕ್ತಿಯಲ್ಲಿ ನಾವು ಪ್ರಗತಿ ಸಾಧಿಸಿದಾಗೆ ನಾವು ವೈರಾಗ್ಯವನ್ನು ಪಡಿತೇವೆ. ವೈರಾಗ್ಯ ವಿದ್ಯಾ ನಿಜ ಭಕ್ತಿ ಯೋಗ ಶಿಕ್ಷಾರ್ಥಮೇಕ ಪುರುಷ ಪುರಾಣ ಶ್ರೀಕೃಷ್ಣ ಚೈತನ್ಯ ಶರೀರಧಾರಿ ಕೃಪಾಂಬುಜಿಸ್ ತಮಹಂ ಪ್ರಪದ್ಯೆ. ಸೊ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರಿಗೆ ವಂದಿಸುತ್ತೇನೆ. ಯಾರು ಅವರು ನಮಗೆ ಈ ವೈರಾಗ್ಯ ವಿದ್ಯೆಯನ್ನು ತೋರಿಸ್ಲಿಕ್ಕೆ ನಮಗೆ ಬಂದಿದ್ದಾರೆ. ವೈರಾಗ್ಯ ವಿದ್ಯಾ ನಿಜ ಭಕ್ತಿ ಯೋಗ, ತನಗೆ ಭಕ್ತಿ ಹೇಗ್ ಮಾಡೋದು ಅಂತ ತೋರ್ಸಕ್ಕೆ ಅವತರಿಸಿದ್ದಾರೆ. ಶ್ರೀ ಚೈತನ್ಯ ಮಹಾಪ್ರಭು ಶರೀರಧಾರಿ, ಆ ಶರೀರದಲ್ಲಿ ಬಂದಿದ್ದಾರೆ. ಶ್ರೀಕೃಷ್ಣ ಚೈತನ್ಯ ಶರೀರಧಾರಿ. ಸೊ ಭಕ್ತಿಯಲ್ಲಿ ನಾವು ಪ್ರಗತಿ ಸಾಧಿಸ್ತಾ ಇದ್ದೇವೆ ಅಂದ್ರೆ ನಮಗೆ ವೈರಾಗ್ಯ ಭಾವ ಕೂಡ ಬರಬೇಕು. ಈ ನಮ್ಮ ದೇಹದ ಮೇಲೆ, ನಮ್ಮ ದೇಹಕ್ಕೆ ಸಂಬಂಧಿಸಿದ ವಸ್ತುಗಳ ಮೇಲೆ ನಮ್ಗೆ ಸಹಜವಾಗಿ ಬರ್ಬೇಕು. ಸಹಜವಾಗಿ ಅದು ಬೆಳೆಯುತ್ತೆ, ನಮಗೆ ಬರುತ್ತೆ, ಬೆಳೆಯುತ್ತೆ. ಸೊ ಅದು ನಮಗೆ ನಾವು ಆಧ್ಯಾತ್ಮಿಕ ಪ್ರಗತಿ ಕೂಡ ಸಾಧಿಸುವ ನಮಗೆ ಒಂದು ತರಹದ ಪರೀಕ್ಷೆ. ಸೊ ಅದಿಲ್ಲದೆ ನಮಗೆ ಆಧ್ಯಾತ್ಮಿಕ ಭಾವನೆಗಳಿರೋದು ಅದು ನಿಜವಾದ ಭಾವನೆಗಳಲ್ಲ, ಅದೇನೋ ಒಂದು ತಾತ್ಕಾಲಿಕವಾಗಿ ಇರುವಂತ ಭಾವನೆ ಅಷ್ಟೇ. ಸೊ ಸಹಜೀಯ ಅಂದ್ರೆ ಯಾರು ಈ ಭಾವನೆಗಳನ್ನು ಅವರು ಅಭ್ಯಾಸ ಮಾಡಿಕೊಂಡು ಅವರು ಆ ರೀತಿ ನಾವು ದಿವ್ಯ ಆನಂದವನ್ನು ಅನುಭವಿಸ್ತಾ ಇದ್ದೇವೆ ಅಂತ ಅವರು ಜನರಲ್ಲಿ ಪ್ರದರ್ಶನ ಮಾಡೋದು, ಅವರಿಂದ ಒಂದು ಚಪ್ಪಾಳೆ ಪಡೆಯೋದು. ಸೊ ಈ ರೀತಿ ಆದರೆ ಅವರು ವೈಯಕ್ತಿಕವಾಗಿ ಅವರ ಆಧ್ಯಾತ್ಮಿಕ ಗುಣಗಳು ಬೆಳೆದಿದೆ. ಸೊ ಶ್ರೀಲ ಭಕ್ತಿವಿನೋದ ಠಾಕೂರರು ಸರಿಯಾದ ರೀತಿಯಲ್ಲಿ ಅದನ್ನ ಸ್ಥಾಪನೆ ಮಾಡಲಿಕ್ಕೆ, ಶ್ರೀ ಚೈತನ್ಯ ಮಹಾಪ್ರಭುವಿನ ನಿಜವಾದ ಶಿಕ್ಷಣಗಳನ್ನು ಸ್ಥಾಪಿಸೋದಕ್ಕೆ ಅವರು ಜನ್ಮ ತಾಳ. ಸೊ ಭಕ್ತಿವಿನೋದ ಠಾಕೂರರು ಅವರ ಹೆಸರು, ಅವರ ಜನ್ಮದ ಹೆಸರು ಕೇದಾರ್ನಾಥ್ ದತ್ತ ಅಂತ ಅವರ ಹೆಸರು. ನಂತರ ಅವರು ಬ್ರಿಟಿಷ್ ಕಾಲ 18ನೇ ಶತಮಾನ. ಸೊ ಆ ಸಮಯದಲ್ಲಿ ಅವರು ಬ್ರಿಟಿಷ್ ಆಡಳಿತದಲ್ಲಿ ಅವರು ಶಿಕ್ಷಣ ಪಡಿತಾರೆ. ಶಿಕ್ಷಣ ಪಡೆದು ಅವರು ಒಂದು ಹೆಡ್ ಮಾಸ್ಟರ್ ಆಗ್ತಾರೆ. ಮೊದಲಿಗೆ ಹೆಡ್ ಮಾಸ್ಟರ್, ಒಂದು ಶಾಲೆಯಲ್ಲಿ ಹೆಡ್ ಮಾಸ್ಟರ್. ನಂತರ ಸ್ವಲ್ಪ ಸಮಯದ ನಂತರ ಅವರು ಸಿವಿಲ್ ಸರ್ವಿಸ್, ಈ ಸರ್ಕಾರಿ ಆಡಳಿತ ಇದರಲ್ಲಿ ಸೇರ್ತಾರೆ. ಅವರು ಸೇರಿ ಅವ್ರು ಮೊದಲಿಗೆ ಹೆಚ್ಚಾಗಿ ಒರಿಸ್ಸಾ ಪ್ರಾಂತ್ಯದಲ್ಲಿ ಬ್ರಿಟಿಷ್ ಸರ್ಕಾರದ ಕೆಳಗೆ ಅವರು ವೃತ್ತಿಪರರಾಗಿರ್ತಾರೆ. ನಂತರ ಆ ಸಮಯದಲ್ಲಿ ಅವರು ಗೃಹಸ್ಥ ಜೀವನ ಕೂಡ ಪ್ರವೇಶಿಸ್ತಾರೆ ಭಕ್ತಿವಿನೋದ ಠಾಕೂರ್. ಸೊ ಗೃಹಸ್ಥ ಜೀವನದಲ್ಲಿ ಇದ್ದುಕೊಂಡು ಮತ್ತೆ ಇಲ್ಲಿ ಸರ್ಕಾರದ ವೃತ್ತಿಯಲ್ಲಿ ಇದ್ದುಕೊಂಡು ಅವರು ಭಕ್ತಿಯನ್ನು ಅಭ್ಯಾಸ ಮಾಡಿದ್ದು ಮತ್ತೆ ಪ್ರಚಾರ ಕೂಡ ಮಾಡಿದ್ರು. ಸೊ ಶ್ರೀ ಭಕ್ತಿವಿನೋದ ಠಾಕೂರರು ಅವರ ಜೀವನ ಶೈಲಿ ಹೇಳ್ತಾರೆ. ಅವರ ಜೀವನ ಶೈಲಿ ತುಂಬಾ ಒಂದು ಶಿಸ್ತಿನ ಜೀವನ ಶೈಲಿ ಅಂದ್ರೆ ಅವರು ಒಂದು ರೀತಿ ನಮ್ಮ ಆಚಾರ್ಯ ಶ್ರೀಲ ಪ್ರಭುಪಾದ, ಸಂಸ್ಥಾಪಕ ಆಚಾರ್ಯ ಶ್ರೀಲ ಪ್ರಭುಪಾದ ರೀತಿ ರಾತ್ರಿ ಹೊತ್ತು ಇಲ್ಲಾಂದ್ರೆ ಅವ್ರ ದಿನ ಇನ್ನೊಂದು ರೀತಿ ಅವ್ರದ್ದು ನೋಡಿದ್ರೆ ಅವ್ರು ಬೇಗ ಮಲಗ್ತಾ ಇದ್ರು ಅಂತ ಹೇಳ್ತಾರೆ. ಬೈ ಅರೌಂಡ್ 8 ಗಂಟೆ ರಾತ್ರಿ ಅವ್ರು ಮಲಗಿಬಿಡ್ತಾ ಇದ್ರು. ಮತ್ತೆ 8 ಗಂಟೆಗೆ ಮಲಗಿ ಅವರು ರಾತ್ರಿ 10:30, 11 ಗಂಟೆಗೆ ಹೇಳ್ತಾರೆ. ಕೇವಲ 2.5 ಗಂಟೆ ತಾಸಷ್ಟೇ ಅವರ ನಿದ್ದೆ ಅಷ್ಟೇ. ಅವರು ಮತ್ತೆ ರಾತ್ರಿ ಇಡೀ ಅವರು ಪುಸ್ತಕಗಳನ್ನ ಬರೀತಾರೆ. ಆ ಸಮಯದಲ್ಲಿ 200 ವರ್ಷಗಳ ಹಿಂದೆ, ಆ ಸಮಯದಲ್ಲಿ ನಮಗೆ ಕಂಪ್ಯೂಟರ್ ಇಲ್ಲ, ನಮಗೆ ಇನ್ನೊಂದು ಡಿಕ್ಟಾಫೋನ್ ಅಂತ ಒಂದು ಮೆಷಿನ್ಗಳಿಲ್ಲ, ರೆಕಾರ್ಡಿಂಗ್ ಮಾಡೋದು ಏನೂ ಇಲ್ಲ. ಸೊ ಅವರು ಬರೀಲೇಬೇಕು, ಪುಸ್ತಕಗಳಲ್ಲಿ ಬರೀಬೇಕು. ಸೊ ಶ್ರೀಲ ಪ್ರಭುಪಾದರಾದ್ರು ಅವ್ರ ಇದ್ದ ಸಮಯಕ್ಕೆ ಡಿಕ್ಟಾಫೋನ್, ಫಸ್ಟ್ಗೆ ಶ್ರೀಲ ಪ್ರಭುಪಾದ್ ಬರೆದ್ರು, ನಂತರ ಡಿಕ್ಟಾಫೋನ್ ಅದರಲ್ಲಿ ರೆಕಾರ್ಡ್ ಮಾಡಿ ಪ್ರಭುಪಾದರು ಮಾಡ್ತಾ ಇದ್ರು. ಅವ್ರ ಶಿಷ್ಯರು ಅದನ್ನ ಬರೀತಾರೆ. ಸೊ ಆದ್ರೆ ಈ ಆಚಾರ್ಯ ಭಕ್ತಿವಿನೋದ ಠಾಕೂರರು ಅದನ್ನ ಬರೀತಾ ಇದ್ರು. ಸೊ ಅವ್ರು ಯಾವಾಗ ಅವ್ರ ಸಮಯ ಅವ್ರಿಗೆ, ಯಾಕಂದ್ರೆ ಅವರು ಗೃಹಸ್ಥ ಜೀವನ ಮತ್ತೆ ಅದರ ರೆಸ್ಪಾನ್ಸಿಬಿಲಿಟೀಸ್ ಜೊತೆಗೆ ಸರ್ಕಾರದಲ್ಲಿ ಒಂದು ದೊಡ್ಡ ಹುದ್ದೆ. ಅವರು ಸರ್ಕಾರದಲ್ಲಿ ಅವರು ಮ್ಯಾಜಿಸ್ಟ್ರೇಟ್ ಹೇಗೆ DC ಡೆಪ್ಟಿ ಕಮಿಷನರ್ ಎಲ್ಲ ಇರ್ತಾರೆ, ಆ ತರ ಒಂದು ಹುದ್ದೆ ಮ್ಯಾಜಿಸ್ಟ್ರೇಟ್. ಸೊ ಅವ್ರಿಗೆ ಎಷ್ಟೋ ಹೊಣೆಗಾರಿಕೆ. ಅದಕ್ಕೆ ಅವರು ರಾತ್ರಿ 10:30 ಎದ್ದು ರಾತ್ರಿ ಇಡೀ ಅವರು ಅಧ್ಯಯನ ಮಾಡಿ ಪುಸ್ತಕಗಳನ್ನ ಬರೀತಾರೆ. ಅವರೆಷ್ಟು 100 ಪುಸ್ತಕಗಳನ್ನ ಬರೆದಿದ್ದಾರೆ.
ನಂತರ ಬೆಳಿಗ್ಗೆ ರಾತ್ರಿ ಇಡೀ ಬರೆದ ಮೇಲೆ ಬೆಳಿಗ್ಗೆ 4 ಗಂಟೆ 4:15 ಅಷ್ಟೊತ್ತಿಗೆ ಅವ್ರು ಜಪ ಮಾಡ್ತಾ ಇದ್ರು, ಹರೇ ಕೃಷ್ಣ ಮಂತ್ರ ಜಪ. ನಂತರ ಅವ್ರ ಎಕ್ಸಾಕ್ಟ್ ಟೈಮ್ ಇದೆ, ನಾನು ನೋಡ್ತೀನಿ, ಅದನ್ನ ಸಿಕ್ಕಿದ್ರೆ ಯಾರು ಶೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಂತರ ಅವ್ರದ್ದೆಲ್ಲೋ ಫಿಕ್ಸ್ಡ್. ಮತ್ತೆ ಆಹಾರ ಇಷ್ಟು 7:30 9 ಗಂಟೆಗೆ ಅದು ಕೂಡ ಇಷ್ಟು ಚಪಾತಿ, 2 ಚಪಾತಿ, ಇಷ್ಟು ಸಬ್ಜಿ, ಇಷ್ಟು ಇದು ಅಂತ. ಮತ್ತೆ 9:45 ಅನ್ಸುತ್ತೆ ಅವರು ಇದಕ್ಕೆ ಹೋಗ್ತಾರೆ, ಆಫೀಸ್ಗೆ ಹೋಗ್ತಾರೆ 9:45 10 ಗಂಟೆಗೆ. ಮತ್ತೆ ಹೇಳ್ತಾ ಇದ್ರು ಎಷ್ಟು ಅವರ ಬುದ್ಧಿ ತೀಕ್ಷ್ಣವಾಗಿತ್ತು ಅಂದ್ರೆ, ಏನೇ ಒಂದು ಮ್ಯಾಜಿಸ್ಟ್ರೇಟ್ ಅಂದ್ರೆ ಕೋರ್ಟ್ ಅಲ್ಲಿ ಅವರ ಏನೋ ಒಂದು ಬಂದ್ರು, ಕೇಸಸ್ ಬಂದ್ರು ಕೂಡ ಅವರು ಬಹಳ ಬೇಗ ಡಿಸೈಡ್ ಮಾಡ್ತಾರೆ. ಈಗ ನಾವು ಕಾನೂನು ಕಚೇರಿಗೆ ಹೋದ್ರೆ ಅದು ವರ್ಷಗಳು ಎಷ್ಟು ಯಾವಾಗ ಮುಗಿಯುತ್ತೆ ಗೊತ್ತಿಲ್ಲ, ಮತ್ತೆ ಕೊನೆಗೆ ಯಾವ ತರ ನಿರ್ಣಯ ಬರುತ್ತೆ ಅನ್ನೋ ಗೊತ್ತಿಲ್ಲ. ನಾವು ಅದನ್ನ ಜಸ್ಟಿಸ್ ಪರ್ಚೇಸ್ ಮಾಡಬಹುದು, ಹಣದಿಂದ ತೀರ್ಪನ್ನ ಇನ್ನೊಂದು ನಮ್ಮ ರೀತಿಯಲ್ಲಿ ಮಾಡ್ಕೊಳ್ಬಹುದು. ಹೀಗಲ್ಲ. ಸೊ ಇವ್ರು ಹೇಳ್ತಾರೆ ಅಷ್ಟು ಬೇಗ ತೀರ್ಪು ಕೊಡ್ತಾ ಇದ್ರು ಮತ್ತು ಅಷ್ಟು ಸರಿಯಾಗಿ ಕೊಡ್ತಾರೆ ಭಕ್ತಿವಿನೋದ್ ಠಾಕೂರ್. ಸೊ ಹಾಗೆ ಅವ್ರ ಕಚೇರಿಯಲ್ಲಿ 10 ಗಂಟೆಯಿಂದ 1 ಗಂಟೆಗೆ ಮುಗಿಸ್ತಾ ಇದ್ರು. ಮತ್ತೆ ಮಧ್ಯಾಹ್ನ ಬಂದು ಮತ್ತೆ ಅವರು ಆಹಾರವನ್ನು ಸ್ವೀಕರಿಸಿ ಇನ್ನೊಂದು ಮಾಡಿ ಮತ್ತೆ ಹೋಗ್ತಾರೆ ಕಚೇರಿ. ಸೊ ಹೀಗೆ ಆಲ್ಮೋಸ್ಟ್ ಅವ್ರದ್ದು ಕೆಲಸ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲಸ ಆಗ್ತಾ ಇತ್ತು. ಸೊ ಮತ್ತೆ ಅವರು ವಾಪಸ್ ಬಂದು ಅವರು ಬೇಗ 6:30 8 ಗಂಟೆಗೆ ನಾನು ಹೇಳಿದಾಗೆ ಅಷ್ಟು ಗಂಟೆಗೆ ಅವರು ಬೇಗ ಮಲಗ್ತಾರೆ. ಪುಸ್ತಕಗಳು ಬರೆಯೋದು, ಜಪ ಮಾಡೋದು, ಪ್ರಚಾರ ಮಾಡೋದು ಎಲ್ಲವೂ ಕೂಡ ಅವ್ರು ಮಾಡ್ತಾ ಇದ್ರು. ಮತ್ತೆ ಒಂದ್ ರೀತಿ ಫಾರ್ಮುಲಾ ಅವರಿಂದ ಹೇಳ್ತಾರೆ, ಅವ್ರು ಕೊಟ್ಟದ್ ನಮ್ಗೆ 8-8-8 24 ಗಂಟೆ ನಮ್ಮಲ್ಲಿ ಇರೋದ್ರಲ್ಲಿ 8 ತಾಸು ನಮ್ಮ ಭಕ್ತಿಯ ಸಾಧನೆ, 8 ತಾಸು ನಮ್ಮ ಏನಾದ್ರು ದೇಹದ ಇದಕ್ಕೋಸ್ಕರ ನಾವು ರೆಸ್ಟ್ ಮಾಡ್ಬೇಕು, ಇನ್ನೊಂದು 8 ಗಂಟೆ ನಮಗೆ ಭೌತಿಕವಾಗಿ ನಾವು ಕೆಲಸ ಮಾಡೋದು ಇನ್ನೊಂದು ಮಾಡಿ. ಸೊ ಆ ರೀತಿ ಅವ್ರು ಕೂಡ ಕೊಟ್ಟರು 8-8-8. ಅವ್ರು ಇನ್ನೂ ಜಾಸ್ತಿನೇ ಮಾಡಿದ್ರು, ಅವ್ರ ನಿದ್ದೆನೇ ಇಲ್ಲ ಅವ್ರದ್ದು. ಅದು ನಮಗೆ ಅಟ್ಲೀಸ್ಟ್ ಅವರ ಇದೇನಂದ್ರೆ, ನಾವು ಜನಸಾಮಾನ್ಯರಾಗಿ ನಾವು ಅಭ್ಯಾಸ ಮಾಡ್ಬೇಕಾದದ್ದು 8 ಗಂಟೆ ಕಾಲದಲ್ಲಿ ನಾವು ನಮ್ಮ ನಿದ್ದೆ, ನಮಗೇನು ದೇಹಕ್ಕೆ ಏನೇನು ಬೇಕು, ಆಹಾರ, ಇದೆಲ್ಲ ನಾವು 8 ಗಂಟೆಗಳಲ್ಲಿ ಮಾಡ್ಬೇಕು. 8 ಗಂಟೆ ತಾಸಲ್ಲಿ. ಇನ್ನೊಂದು 8 ಗಂಟೆ ತಾಸಲ್ಲಿ ನಾವು ಬೆಳಗ್ಗೆ ಹೊರಗೆ ಏನೋ ಕೆಲಸ ಇರ್ಬೋದು, ಏನೋ ಜಾಬ್ ಇರ್ಬೋದು, ಅದನ್ನ ಮಾಡ್ಬೇಕಾಗುತ್ತೆ ನಾವು. ಅದು 8 ಗಂಟೆ ಇಲ್ಲ, ಅದನ್ನು ಕೂಡ 10, 12 ಗಂಟೆ 14 ಗಂಟೆ ಅಗತ್ಯ ಇಲ್ಲ, 8 ಗಂಟೆ ಅಷ್ಟು ಸೀಮಿತ ಬಿಟ್ಕೊಳ್ಬೇಕು. ಮತ್ತೆ 8 ಗಂಟೆ ಕಾಲ ನಮಗೆ ಉಳಿದಿದೆ, ಇದರಲ್ಲಿ ನಮ್ಮ ಭಕ್ತಿ ಚಟುವಟಿಕೆಗಳನ್ನು ನಾವು ಮಾಡ್ಬೇಕು. ನಮ್ಮ ಜಪ, ನಮ್ಮ ಶಾಸ್ತ್ರ ಅಧ್ಯಯನ, ಪ್ರಚಾರ, ಸೊ ಇದೆಲ್ಲ ಮಾಡ್ಬೇಕು. ಸೊ ಈ ರೀತಿಯಲ್ಲಿ ಅವರು ಅಟ್ಲೀಸ್ಟ್ ನಮಗೆ 8-8-8 ಅಂತ ಅವರೊಂದು ಇದು ಕೊಟ್ಟಿದ್ದಾರೆ. ಎಷ್ಟಾದಲ್ಲ ಸಾಧ್ಯವಾಗುತ್ತೆ ಅದನ್ನು ಅಭ್ಯಾಸ ಮಾಡಬೇಕು. ಸೊ ಭಕ್ತಿವಿನೋದ್ ಠಾಕೂರರು ಇಲ್ಲಿ ಸ್ವಲ್ಪ ಬ್ರಿಟಿಷ್ ಸರ್ಕಾರದ ಕೆಳಗಿದ್ದಾಗ ಬ್ರಿಟಿಷ್ ಸರ್ಕಾರಕ್ಕೂ ಕೂಡ ಗೊತ್ತು ಇವರೊಬ್ಬರು ತುಂಬಾ ಧಾರ್ಮಿಕ ವ್ಯಕ್ತಿ ಅಂತ. ಸೊ ಹಾಗೆ ಒಮ್ಮೆ ಯಾರೋ ಒಬ್ಬರು ನಾನು ಅವತಾರ ಅಂತ ಯಾರೋ ಘೋಷಣೆ ಮಾಡಿದ್ದು ಒಬ್ಬ ವ್ಯಕ್ತಿ. ಸೊ ಅವರ ಬಗ್ಗೆ ಕಂಪ್ಲೇಂಟ್ಸ್ ಬಂತು, ಜನರು ಕಂಪ್ಲೇಂಟ್ಸ್, ಈ ವ್ಯಕ್ತಿ ಅವರು ಭಗವಂತ ಅಂತ, ಅವ್ರ ದೇವರು ಅಂತ ಹೇಳಿ ನನ್ನ ರಾಸ ನೃತ್ಯದಲ್ಲಿ ಜನರು ಪಾಲ್ಗೊಳ್ಳಿ ಅಂತ ಹೇಳ್ತಾ ಅಲ್ಲಿರುವ ಹೆಂಗಸರನ್ನು ಅವರು ಆಹ್ವಾನಿಸಿ, ಸೊ ಆ ಜನಸಾಮಾನ್ಯರ ಒಂದು ಹಳ್ಳಿಯಲ್ಲಿ ಅವರು ಹೆದರಿಕೊಂಡು, ನಾವೇನಾದ್ರೂ ಕಳಿಸ್ಲಿಲ್ಲ ಅಂದ್ರೆ ಈ ವ್ಯಕ್ತಿ ಏನ್ ಮಾಡ್ಬಿಡ್ತಾರೋ, ತುಂಬಾ ಶಕ್ತಿಶಾಲಿ ಅಂತ ಅನ್ಕೊಂಡು ಅವರು ತಮ್ಮ ಹೆಂಡತಿಯರನ್ನು, ತಮ್ಮ ಮಕ್ಕಳನ್ನು ಕಳಿಸ್ತಾ ಇರು ಅಂತ ಹೇಳ್ತಾರೆ. ಸೊ ಯಾರೋ ಒಬ್ರು ಕಂಪ್ಲೇಂಟ್ ಮಾಡ್ತಾರೆ. ಕಂಪ್ಲೇಂಟ್ ಮಾಡಿದಾಗ ಬ್ರಿಟಿಷ್ ಸರ್ಕಾರ ಇವರನ್ನ ನೇಮಕ ಮಾಡುತ್ತೆ. ಯಾರನ್ನ? ಕೇದಾರ್ನಾಥ್ ದತ್ತ ಆಗ ಇವರು ಭಕ್ತಿವಿನೋದ್ ಠಾಕೂರರು. ಅವ್ರಿಗೆ ನೀವು ಹೋಗಿ ನೀವು ತನಿಖೆ ಮಾಡಿ ನೀವು ಅಂತ. ಸೊ ಹೇಳ್ತಾರೆ, ಭಕ್ತಿವಿನೋದ್ ಠಾಕೂರರು ಹೋಗ್ತಾರೆ ಆ ಹಳ್ಳಿಗೆ. ಅಲ್ಲಿ ಹೋಗಿ ಆ ವ್ಯಕ್ತಿ ಯಾರು, ನಾನು ಮಹಾವಿಷ್ಣು ಅವತಾರ ಅಂತ ಹೇಳ್ತಾ ಇರ್ತಾರೆ. ಸೊ ಅವರಿಗೆ ಹೇಳ್ತಾರೆ, ಅವರಿಗೆ ಭೇಟಿ ಮಾಡಿದಾಗ ಇವರೊಂದು ಪ್ಲೇನ್ ಕ್ಲೋತ್ಸ್, ಅವರು ಕಚೇರಿಯಲ್ಲಿರೋ ಬಟ್ಟೆ ಹಾಕೊಂಡು ಜೊತೆ ಹೋಗೋದಿಲ್ಲ, ಅವರು ಸಾಮಾನ್ಯ ವಸ್ತ್ರದಲ್ಲಿ ಹೋಗ್ತಾರೆ. ಅವ್ರ ಜೊತೆಗೆ ಪೊಲೀಸ್ ಕಾನ್ಸ್ಟೇಬಲ್ಸ್ ಇರ್ತಾರೆ, ಅವರು ಕೂಡ ಸಾಮಾನ್ಯ ವಸ್ತ್ರದಲ್ಲಿ ಹೋಗ್ತಾರೆ. ಸೊ ಯಾರು ಅದು ಮಹಾವಿಷ್ಣು ಅಂತ ಹೇಳ್ತಾ ಇರ್ತಾರೆ, ಆ ಒಂದು ಯೋಗಿ ಆಯಪ್ಪ, ಅವ್ರು ಹೇಳ್ತಾರಂತೆ, ಓ ಕೇದಾರ್ನಾಥ್ ದತ್ತ, ನನ್ನನ್ನ ಬಿಟ್ಬಿಡಿ, ನಾನು ನಿನ್ನನ್ನು ಭಾರತ ದೇಶದ ರಾಜನಾಗಿ ಮಾಡ್ತೇನೆ. ಅಂದ್ರೆ ಆ ಯೋಗಿಗೆ ಶಕ್ತಿ ಏನೋ ಇತ್ತು, ಹಾಗೆ ಬೇರೆಯವರ ವ್ಯಕ್ತಿ ಬಗ್ಗೆ ಗೊತ್ತಿರೋದು ಅದೆಲ್ಲ ಇರ್ಬೋದು. ಸೊ ಭಕ್ತಿವಿನೋದ್ ಠಾಕೂರ್ ಹೇಳ್ತಾರೆ, ಓ ನನ್ನ ಗುರುತು ಗೊತ್ತಾಯ್ತು ನಿಮ್ಗೆ, ನನ್ನ ಐಡೆಂಟಿಟಿ, ಸೊ ನೀವು ತುಂಬಾ ಮಹಾತ್ಮರು. ಆದ್ರೆ ಯಾಕೆ ನೀವೊಂದು ಇಲ್ಲಿ ಹಳ್ಳಿಯಲ್ಲಿದ್ದೀರಾ? ಸೊ ನಿಮ್ಮಂತ ಒಂದು ಮಹಾನ್ ವ್ಯಕ್ತಿಗಳು, ಸಾಧು ಸಂತರು, ಅವರು ಜಗನ್ನಾಥ್ಪುರಿ ಹತ್ತಿರದಲ್ಲೇ ಜಗನ್ನಾಥನಿದ್ದಾನೆ, ಅಲ್ಲಿ ಬನ್ನಿ ನೀವು ಅಂತ ಹೇಳ್ತಾರೆ. ಸೊ ಆ ವ್ಯಕ್ತಿ ಹೇಳ್ತಾರೆ, ಆ ಯೋಗಿ ಹೇಳ್ತಾರೆ, ಓ ಜಗನ್ನಾಥ ಅವರೊಂದು ಬೊಂಬೆ, ಅದೊಂದು ಕಟ್ಟಿಗೆ, ಜಗನ್ನಾಥ ಮೂರ್ತಿ ದಾರು ಬ್ರಹ್ಮ ಆಗಿರೋದು, ಒಂದು ಕಟ್ಟಿಗೆಯಿಂದ ಮಾಡಿರೋದು.
ಸೊ ಹಾಗೆ ಅವರೊಂದು ಕಟ್ಟಿಗೆ, ನಾನು ಸ್ವಯಂ ಭಗವಂತನು, ವಿಷ್ಣು ನಾರಾಯಣನ. ಸೊ ಹೀಗೆ ಅವ್ರು ಹೇಳ್ತಾರೆ. ಸೊ ಹೇಳ್ತಾರೆ ಭಕ್ತಿವಿನೋದ್ ಠಾಕೂರ್ ಅವರು ಇಮಿಡಿಯೇಟ್ ತಕ್ಷಣವೇ ಅವರು ಭಕ್ತರಾದರೂ ಸಹಿಸಕ್ಕಾಗೋದಿಲ್ಲ ಭಗವಂತನ ಮೇಲೆ ಯಾರಾದ್ರೂ ಅಪರಾಧ ಮಾಡಿದ್ರೆ. ಅವರು ಮತ್ತೆ ಅಧಿಕಾರ ಕೂಡ ಇದೆ ಅವ್ರಿಗೆ. ಅವ್ರೇನ್ ಮಾಡ್ತಾರೆ, ಅವ್ರ ಜೊತೆಗೆ ಬಂದ ಪೊಲೀಸ್ ಕಾನ್ಸ್ಟೇಬಲ್ಸ್ ಅವ್ರು ಹೇಳ್ತಾರೆ ಇವರನ್ನು ಬಂಧಿಸಿ. ಸೊ ಯಾರು ಆ ನಕಲಿ ನಾನು ದೇವರು ಅಂತ ಹೇಳ್ತಾ ಇರ್ತಾನೆ ಆ ವ್ಯಕ್ತಿ, ಅವರನ್ನು ಬಂಧಿಸ್ತಾರೆ. ಬಂಧಿಸಿ ನಂತರ ಅವರಿಗೆ ಇದರಲ್ಲಿ ಕಚೇರಿಯಲ್ಲಿ ಅವ್ರಿಗೆ ಟ್ರಯಲ್ ಸ್ಟಾರ್ಟ್ ಆಗುತ್ತೆ. ಅವ್ರು ಎಷ್ಟೋ ದಿವಸದ ಟ್ರಯಲ್, ಎಷ್ಟೋ ದಿವಸ ಅಂದ್ರೆ 18-20 ದಿವಸ ನಡೆಯುತ್ತೆ ಅಂತ ಹೇಳ್ತಾರೆ. ಸೊ ಆ ಸಮಯಕ್ಕೆ ಎಲ್ಲರೂ ಬಹಳ ಜನ ಬಂದು ಇವ್ರು ಒಂದ್ಸಲ ಬಂಧನೆ ಮಾಡಿದ್ಮೇಲೆ ಎಲ್ಲರೂ ಕಂಪ್ಲೇಂಟ್ ಕೊಡ್ತಾರೆ. ಬಂಧಿಸ್ಲಿಲ್ಲ ಅಂದ್ರೆ ಯಾರೋ ಪವರ್ಫುಲ್ ಪರ್ಸನ್ ಅಂದ್ರೆ ಯಾರು ಕೂಡ ಕಂಪ್ಲೇಂಟ್ ಕೊಡೋಕೆ ಹಿಂದೆ ಮುಂದೆ ಬರೋದಿಲ್ಲ. ಅವ್ರಿಗೆ ನಾವೇನೋ ಯಾರು ಇವ್ರ ಮುಂದೆ ಕಂಪ್ಲೇಂಟ್ ಕೊಟ್ರೆ ಇನ್ನೇನೋ ಮಾಡ್ಬಿಡ್ತಾರೋ, ನಮ್ಮ ಕುಟುಂಬಕ್ಕೆ ಮಾಡ್ಬಿಡ್ತಾರೋ, ನಮ್ಮ ಏನೋ ಇದು ಜನರು ಆತರ ಭಯ ಪಡ್ತಾರೆ. ಆದ್ರೆ ಒಂದ್ಸಲ ಬಂಧಿಸಿದ್ಮೇಲೆ ಇನ್ನ 10 ಕಂಪ್ಲೇಂಟ್ ಇರೋದು 100 ಕಂಪ್ಲೇಂಟ್ ಆಗುತ್ತೆ, ಬರ್ತಾರೆ ಎಲ್ಲ ಜನ. ಸೊ ಎಲ್ಲರೂ ಬಂದು ಕಂಪ್ಲೇಂಟ್ ಇದ್ರಲ್ಲಿ ನಡೀತಾ ಇರುತ್ತೆ. ಸೊ ಹೇಳ್ತಾರೆ ಆ ಸಮಯಕ್ಕೆ ನಡೀತಾ ಇದೆ ಪ್ರತಿ ದಿವಸಕ್ಕೆ ಹಿಯರಿಂಗ್ ಕೋರ್ಟ್ ಅಲ್ಲಿ ನಡೆಯುವಾಗ ಇವರ ಭಕ್ತಿವಿನೋದ್ ಠಾಕೂರ್ ಅವರ ಮನೆಯವರ ಕುಟುಂಬದವರಿಗೆ, ಅವರ ಹೆಂಡತಿಗೆ, ಅವ್ರ ಮಕ್ಕಳಿಗೆ ಎಲ್ಲರಿಗೂ ಕೂಡ ವಿಪರೀತ ಜ್ವರ, ಹೈ ಫೀವರ್. ಸೊ ಎಲ್ಲರಿಗೂ ಕೂಡ ಭಯ ಆಗುತ್ತೆ. ಅವ್ರ ಹೆಂಡತಿ ಕೂಡ ಹೇಳ್ತಾರೆ ದಯವಿಟ್ಟು ಬಿಟ್ಟು ಬಿಡಿ, ಅವರು ನಿಜವಾಗ್ಲೂ ಅವರು ಪವಾಡ ಪುರುಷ, ಕೃಷ್ಣ ಭಗವಂತನೇ ಏನೋ, ನೀವ್ ಯಾಕೆ ನೀವು ಈ ತರ ಮಾಡ್ತೀರಾ? ಭಕ್ತಿವಿನೋದ್ ಠಾಕೂರ್ ಅವರು ಹೇಳ್ತಾರೆ ಇಲ್ಲ ತೊಂದರೆ ಇಲ್ಲ, ನಾವೆಲ್ಲರೂ ಕೂಡ ಈ ಇದರಿಂದ ನಮ್ಮ ಕುಟುಂಬದವರು ನಾವೆಲ್ಲ ನಾಶ ಆಗಿದ್ದು ತೊಂದರೆ ಇಲ್ಲ, ಆದ್ರೆ ಇವನನ್ನು ಖಂಡಿತವಾಗಿ ಶಿಕ್ಷೆಗೆ ಗುರಿ ಮಾಡಬೇಕು. ಸೊ ಹಾಗೆ ಕೊನೆಯ ತೀರ್ಪು ದಿವಸ ಬರುತ್ತೆ ಅಂತೆ, 18 ದಿವಸ ಏನೋ ಟ್ರಯಲ್, ಕೊನೆಯ ತೀರ್ಪು ಅವತ್ತು ಕೊಡ್ಬೇಕು ಅವತ್ತು. ಸೊ ಆ ದಿವಸ ಭಕ್ತಿವಿನೋದ್ ಠಾಕೂರ್ ಕೂಡ ಜ್ವರ, ಹೆಚ್ಚು ಜ್ವರ, ಅವ್ರಿಗೂ 103-104 ಡಿಗ್ರಿ ಫೀವರ್. ಸೊ ಹೇಳ್ತಾರೆ ಆ ಸಮಯದಲ್ಲಿ ಅವ್ರು ತೀರ್ಪು ಕೊಡ್ತಾರೆ. ಏನ್ ತೀರ್ಪು ಅಂದ್ರೆ ಈ ವ್ಯಕ್ತಿ 18 ತಿಂಗಳು ಕಾರಾಗೃಹ ವಾಸ, ಸೊ ಇಂಪ್ರಿಸನ್ಮೆಂಟ್. ಸೊ ಆ ತರ ಒಂದು ಶಿಕ್ಷೆಯನ್ನು ಅವರು ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿ ಆಮೇಲೆ ಹೇಳ್ತಾರೆ ಆ ವ್ಯಕ್ತಿಗೆ ಏನೋ ಫುಲ್ಲು ಕೂದಲಿರುತ್ತೆ, ಒಂದು ಜಡ ಏನ್ ಹೇಳ್ತೇವೆ ನಾನು ಎಲ್ಲ ಅದೆಲ್ಲ ಸೇರಿ ಆತರ ದೊಡ್ಡ ಕೂದಲು. ಸೊ ಅದನ್ನ ಕತ್ತರಿಸ್ಬೇಕು ಅಂತ ನಿರ್ಣಯ ಮಾಡ್ತಾರೆ ಭಕ್ತಿವಿನೋದ್ ಠಾಕೂರ್ ಅವರು. ಆದ್ರೆ ಯಾರು ಕತ್ತರಿಸಕ್ಕೆ ಯಾರು ಮುಂದೆನೆ ಬರೋದಿಲ್ಲ. ಕೊನೆಗೆ ಭಕ್ತಿವಿನೋದ್ ಠಾಕೂರ್ ಅನ್ಕೊಳ್ತೇನೆ, ಅವರೇ ಮುಂದೆ ಬಂದು ಅವರೇ ಒಬ್ಬ ಇವರಿಂದ ಕತ್ತರಿ ತಗೊಂಡು ಅವರೇ ಕತ್ತರಿಸ್ತಾರೆ. ಆ ವ್ಯಕ್ತಿದು ಏನೋ ಅದೆಲ್ಲ ಯೋಗ ಸಿದ್ಧಿಗಳೆಲ್ಲ ಅದರಲ್ಲಿ ಇತ್ತು ಅಂತ ಹೇಳ್ತಾರೆ, ಜಡೆ ಇದರಲ್ಲಿ ಅವರ ಇದ್ರ ಕೂದಲಿನ. ಸೊ ಏನಿವೆ ಅದಾದ್ಮೇಲೆ ಒಂದು 6 ತಿಂಗಳ ಸಮಯದಲ್ಲೇ ಆ ಕಾರಾಗೃಹದಲ್ಲೇ ಯಾರು ದೇವರು ಅಂತ ಹೇಳ್ತಾ ಇದ್ರು ಆ ವ್ಯಕ್ತಿ ಒಂದು ವಿಷವನ್ನು ತಗೊಂಡು ಅವರು ಆತ್ಮಹತ್ಯೆ ಮಾಡ್ತಾರೆ. ಸೊ ಹೀಗೆ ಹೇಳ್ತಾರೆ ಭಕ್ತಿವಿನೋದ್ ಠಾಕೂರ್ ಬಹಳ ಅವ್ರಿಗೆ ಅಧಿಕಾರ ಇರೋದ್ರಿಂದ ಅವರು ಮತ್ತೆ ಆಚಾರ್ಯರು ಸತ್ಯ ಏನು ಅನ್ನೋದನ್ನ ಅವರು ನಿರೂಪಿಸ್ತಾರೆ. ಯಾರು ಈ ರೀತಿಯಲ್ಲಿ ನಾನು ಅವತಾರ, ನಾನು ದೇವರು, ಮತ್ತೆ ಇನ್ನೊಂದು ಇನ್ಸ್ಟೆನ್ಸ್ ಕೂಡ ಇದೆ, ಇದು 2 ಇನ್ಸ್ಟೆನ್ಸ್ ಅನ್ಸುತ್ತೆ ಅವರು ಈ ರೀತಿ ಶಿಕ್ಷೆ ಕೊಡೋದು. ಯಾರು ನಾನು ಅವತಾರ, ನಾನು ದೇವರು ಅಂತ ಹೇಳ್ತಾರೆ ಅವರ. ಸೊ ಮತ್ತೆ ಅದ್ರ ಜೊತೆಗೆ ಅವರು ಪುಸ್ತಕಗಳನ್ನು ಬರೆಯೋದು, ಭಾಗವತ, ಭಗವದ್ಗೀತೆ ಇದೆಲ್ಲವನ್ನು ಕೂಡ ಅವರು ಟೀಕೆಗಳು, ಬಹಳಷ್ಟು ಟೀಕೆಗಳು ಬರೀತಾರೆ. ಮತ್ತೆ ಎಷ್ಟೋ ಕವನಗಳಿದೆ ಅವರದ್ದು. ಇವಾಗ ನಾವು ಭಾಗವತದ ಮುಂಚೆ ನಾವು ಹಾಡ್ತೀವಲ್ಲ, ಜಯ ರಾಧಾ ಮಾಧವ ಕುಂಜ ಬಿಹಾರಿ ಗೋಪಿಜನ ವಲ್ಲಭ ಗಿರಿವರದಾರಿ ಯಶೋಧನಂದನ ವ್ರಜಜನ ರಂಜನ ಯಮುನಾ ತೀರ ವನಚಾರಿ, ಇದು ಕೂಡ ಅವರ ರಚನೆ, ಶಿಲ ಭಕ್ತಿವಿನೋದ್ ಠಾಕೂರ್ ರಚನೆ. ಶಿಲ ಪ್ರಭುಪಾದರು ಇದ್ರ ಬಗ್ಗೆ ಹೇಳ್ತಾರೆ, ಈ ಕವನದಲ್ಲಿ ಸಂಪೂರ್ಣ ಗೋಲೋಕಧಾಮ ಇದೆ, ಭಗವಂತನ ನಿತ್ಯ ಲೀಲೆ, ಕೃಷ್ಣನು ಆದಿಪುರುಷನಾಗಿ ತನ್ನ ಮೂಲ ರೂಪದಲ್ಲಿ ಗೋಲೋಕದಲ್ಲಿ ಮಾಡ್ತಾ ಇದ್ದಾನೆ. ಈ 4 ಲೈನ್ ಜಯರಾಧ ಮಾಧವ ಇದರಲ್ಲಿ ಸಂಪೂರ್ಣವಾಗಿ ಇದೆ. ಭಕ್ತಿವಿನೋದ್ ಠಾಕೂರರು ಅವರೇ ಅದನ್ನ ರಚಿಸಿದ್ದು. ಸೊ ಇಷ್ಟೇ ಅಲ್ಲದೆ ಎಷ್ಟೋ ಭಜನೆಗಳು ನಾವು ಸಂಧ್ಯಾ ಸಮಯದಲ್ಲಿ ಸಂಧ್ಯಾ ಆರತಿ ಆಡ್ತೇವೆ. ಸಂಧ್ಯಾ ಆರತಿಯಲ್ಲಿ ಕೀಬ ಜಯೋ ಜಯೋ ಗೌರಾ ಚಾಂದೆ ಆರತಿ ಕೋ ಶೋಭಾ. ಸೊ ಶ್ರೀ ಚೈತನ್ಯ ಮಹಾಪ್ರಭು ಇದರಲ್ಲಿ ನಿತ್ಯ ದಿವ್ಯಧಾಮವಾದ ನವದ್ವೀಪ ಕೂಡ ಗೋಲೋಕಧಾಮದ ಭಾಗ. ಸೊ ಅಲ್ಲಿ ಗಂಗಾ ತೀರದ ಮೇಲೆ ಸೊ ಅವರು ಪಂಚತತ್ವ ಅವರ ಜೊತೆಗೆ ಅವರಿಗೆ ನಡೆಯುವ ಆರತಿ, ಸೊ ಅದನ್ನು ಸಾಕ್ಷಾತ್ ಬ್ರಹ್ಮದೇವರೇ ಮಾಡ್ತಾರೆ. ಸೊ ಅದನ್ನು ಕೂಡ ಅವರು ನಮಗೆ ಕವನವಾಗಿ ಕೊಟ್ಟಿದ್ದಾರೆ. ಸೊ ಎಷ್ಟೋ ಇದಿದೆ ಭಕ್ತಿವಿನೋದ್ ಠಾಕೂರರ ಕವನ. ಮತ್ತೆ ಪುಸ್ತಕಗಳು ಭಗವದ್ಗೀತಾ, ಭಾಗವತ, ಎಷ್ಟೋ ಉಪನಿಷತ್ತುಗಳು, ಅದ್ರ ಬಗ್ಗೆ ಎಲ್ಲ ಅವರು ಬರೆದಿರೋ ಇದೆ ಪುಸ್ತಕಗಳು. ಮತ್ತೆ ಅವರ ಸಮಯಕ್ಕೆ ಪ್ರಿಂಟಿಂಗ್ ಪ್ರೆಸ್ ಅವರು ಕೂಡ
ಇದು ನೋಡಿದ್ದು ಈ ಸಮಯದಲ್ಲಿ ಆಧುನಿಕ ಇವರು ಬ್ರಿಟಿಷ್ ಅವರ ಇದರಿಂದ ಇನ್ನೊಂದರಿಂದ ನಮಗೆ ಪುಸ್ತಕಗಳ ಮುದ್ರಣ ಆಗುತ್ತೆ. ಸೊ ಅದರಿಂದ ನಾವು ಪ್ರಚಾರವನ್ನು ಹೆಚ್ಚು ಮಾಡ್ಬೋದು. ಸೊ ಹಾಗೆ ಅವರು ಕೂಡ ಮೊದಲಿಗೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಅದನ್ನೇ ಮುಂದುವರಿಸಿದ್ದು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಮತ್ತೆ ಶ್ರೀಲ ಪ್ರಭುಪಾದ್. ಆದರೆ ಮೂಲತಃ ಶುರು ಮಾಡಿದ್ದು ಭಕ್ತಿ ವಿನೋದ್ ಠಾಕೂರ್. ಸಜ್ಜನ ತೋಷಣಿ ಅಂತ ಕೂಡ ಅವರೊಂದು ವಾರಪತ್ರಿಕೆಯನ್ನು ಕೂಡ ಅವರು ಪ್ರಾರಂಭಿಸ್ತಾರೆ. ಸೊ ಭಕ್ತಿ ವಿನೋದ್ ಠಾಕೂರ್ ಅವರು ಮತ್ತೆ ಚೈತನ್ಯ ಚರಿತಾಮೃತ ಗ್ರಂಥ ಹೇಳ್ತಾರೆ, ಅವರ ಸಮಯದಲ್ಲಿ ಎಷ್ಟು ಯಾವ ಮಟ್ಟ ಇತ್ತು ಅಂದ್ರೆ ಇದಕ್ಕೆ ಅಂದ್ರೆ ಅವ್ರಿಗೆ ಪುಸ್ತಕ ಸಿಗ್ಲಿಲ್ಲ. ಚೈತನ್ಯ ಚರಿತಾಮೃತ ಗ್ರಂಥ ಕೃಷ್ಣದಾಸ್ ಕವಿರಾಜ್ ಗೋಸ್ವಾಮಿ ಅವರು ಬರೆದ ಗ್ರಂಥ 500 ವರ್ಷಗಳ ಹಿಂದೆ. ಆದ್ರೆ ಆ ಗ್ರಂಥದ ಒಂದು ಕಾಪಿ ಹೇಳ್ತಾರೆ ಇವರು 3 ವರ್ಷಗಳ ಕಾಲ ಇವರು ಸ್ವಲ್ಪ ಅಲ್ಲಿ ಇಲ್ಲಿ ಹುಡುಕ್ಬೇಕಾಗಿತ್ತು. ಮತ್ತೆ ನಂತರ ಅವ್ರಿಗೆ ಸಿಕ್ತು ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ಕಡಿಮೆ ಅದರ ಒಂದು ಇದು ಆಮೇಲೆ ಸಮಯದಲ್ಲಿ ಎಲ್ಲ ಗ್ರಂಥಗಳು ಕೂಡ ಇದಾಗ್ಬಿಡ್ತಾರೆ. ಮತ್ತೆ ಅದರ ಒಂದು ಬೇರೆ ಬೇರೆ ಇಂಟರ್ಪ್ರಿಟೇಷನ್ಸ್ ಶ್ರೀ ಚೈತನ್ಯ ಚರಿತಾಮೃತ ಇವರಿಗೆ ಲಭ್ಯವಾಗಿ ಮತ್ತೆ ಅದ್ರ ಕೂಡ ಇವರು ಕಾಮೆಂಟ್ ಎಲ್ಲ ಬರೀತಾರೆ ಭಕ್ತಿ ವಿನೋದ್ ಠಾಕೂರ್. ಸೊ ಭಕ್ತಿ ವಿನೋದ್ ಠಾಕೂರರು ಒಂದು ಇಷ್ಟೊಂದು ಜವಾಬ್ದಾರಿಯ ಕೆಲಸ, ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಕಚೇರಿ ಇದರಲ್ಲಿ, ಜೊತೆಗೆ ಅವರ ಗೃಹಸ್ಥ ಜೀವನದಲ್ಲಿ ಅವರ ಹೆಂಡತಿ ಮಕ್ಕಳು. ಸೊ ಜೊತೆಗೆ ಅವರು ಪ್ರಚಾರ ಮಾಡಿದ್ರು. ಅವ್ರು ಹೇಳ್ತಾರೆ ನಾಮಹಟ್ಟ ಅಂತ ಅವರು ಪ್ರತಿಯೊಂದು ನಗರದಲ್ಲೂ ಪ್ರತಿಯೊಂದು ಹಳ್ಳಿಯಲ್ಲೂ ಒಂದೊಂದು ಕೇಂದ್ರವಾಗಿ ಮಾಡಿ ಆ ಪ್ರಚಾರ ಶುರು ಮಾಡಿದ್ರು. ಆಕ್ಚುಲಿ ಅದೇ ಇದನ್ನು ತಗೊಂಡು ನಮ್ಮ ಗುರು ಮಹಾರಾಜರು ಶ್ರೀ ಹೋಲಿನೆಸ್ ಜಯಪತಾಕ ಸ್ವಾಮಿ ಗುರು ಮಹಾರಾಜ್ ಅವರು ಪೂರ್ವ ಬೆಂಗಾಲ ಮತ್ತೆ ಪಶ್ಚಿಮ ಬೆಂಗಾಲ ಪೂರ್ತಿಯಾಗಿ ಎಷ್ಟೋ ಲಕ್ಷಾಂತರ ಭಕ್ತರನ್ನು ಮಾಡಿದ್ದಾರೆ. ಅವರು ಸೇಮ್ ಇದೇ ನಾಮಹಟ್ಟ, ಇದೇ ಏನು ಭಕ್ತಿ ವಿನೋದ್ ಠಾಕೂರ್ ಪ್ರಾರಂಭಿಸಿದ್ರು, ಈ ಭಗವಂತ ನಾಮವನ್ನು ವಿತರಿಸುವ ಒಂದು ಇದು ಸ್ಥಳ ಅಂತ. ಹಟ್ಟ ಅಂದ್ರೆ ಒಂದು ಮಾರ್ಕೆಟ್ ಪ್ಲೇಸ್, ಭಗವಂತ ನಾಮವನ್ನು ವಿತರಿಸುವ ಒಂದು. ಸೊ ಆ ರೀತಿಯಲ್ಲಿ ನೇಮಕ ಮಾಡಿ ಅವರು ಹಳ್ಳಿ ನಗರದಲ್ಲೂ ಒಂದು ಗುಂಪುಗಳು ಮಾಡಿ ಪ್ರಚಾರ ಮಾಡಿದ್ದಾರೆ. ಮೂಲತಃ ಸ್ಟಾರ್ಟ್ ಮಾಡಿದ್ದು ಭಕ್ತಿ ವಿನೋದ್ ಠಾಕೂರ್ 150-200 ವರ್ಷಗಳ ಕೆಳಗೆ. ಹಾಗೆಯೇ ಭಕ್ತಿ ವಿನೋದ್ ಠಾಕೂರರು ಶ್ರೀ ಚೈತನ್ಯ ಮಹಾಪ್ರಭುವಿನ ಜನ್ಮಸ್ಥಳವನ್ನು ಕಂಡುಹಿಡಿದರು. ಸೊ 350 ವರ್ಷಗಳಲ್ಲಿ 350-400 ವರ್ಷಗಳು 1486 ಚೈತನ್ಯ ಮಹಾಪ್ರಭು ಜನ್ಮಸ್ಥಳ. ನಂತರ ಆಲ್ಮೋಸ್ಟ್ 1885 ಆ ಸಮಯದಲ್ಲಿ ಇವರು ಕಂಡುಹಿಡಿಯೋದು. 1891-92 ಅನ್ಕೊಂಡು 400 ವರ್ಷಗಳ ನಂತರ. ಯಾಕಂದ್ರೆ ಗಂಗಾ ನದಿ ಏನು ಆಗಿರುತ್ತೆ, ಪ್ರವಾಹದ ಕಾರಣದಿಂದ ಮತ್ತೆ ಅದರ ಅದು ಹೋಗುವ ಒಂದು ದಾರಿ ಬದಲಾಗುತ್ತೆ. ಸೊ ಬದಲಾಗುವ ಕಾರಣದಿಂದ ಹೇಳ್ತಾರೆ ಮೊದಲಿಗೆ ಶ್ರೀ ಚೈತನ್ಯ ಮಹಾಪ್ರಭು ಆದ್ಮೇಲೆ ನವದ್ವೀಪ ನಗರ ಗಂಗಾ ನದಿಗೆ ಕೆಳಗೆ ಇದಾಯ್ತು. ಆ ಪ್ರವಾಹದಿಂದ ಮತ್ತೆ ಗಂಗಾ ನದಿನೇ ಮುಚ್ಚಿಬಿಡ್ತು ಸಂಪೂರ್ಣವಾಗಿ. ಸೊ ಯಾವುದು ಚೈತನ್ಯ ಮಹಾಪ್ರಭುನ ನಿಜವಾದ ಜನ್ಮಸ್ಥಳ ಇದೆ ಅದು ಜನರಿಗೆ ಗೊತ್ತಿಲ್ಲ. ಸೊ ಹಾಗೆ 300-400 ವರ್ಷಗಳ ಹಿಂದೆ ಎಲ್ಲ ಸಂಪೂರ್ಣ ಅದು ಇದೇ ಬದಲಾಗ್ಬಿಟ್ಟಿದೆ. ಸೊ ಆದ್ರೆ ಹೇಳ್ತಾರೆ ಇವರು ಅಧಿಕಾರದಲ್ಲಿರೋದ್ರಿಂದ ಇವರು ಅವರಿಗೆ ಅದಕ್ಕಿಂತ ಮುಂಚೆ ಇವ್ರ ಪ್ರಯತ್ನ ಸ್ಟಾರ್ಟ್ ಆಗುತ್ತೆ. ಚೈತನ್ಯ ಮಹಾಪ್ರಭುವಿನ ನಿಜವಾದ ಜನ್ಮಸ್ಥಳವನ್ನು ಕಂಡುಹಿಡಿಬೇಕು ಅಂತ. ಸೊ ಭಗವಂತನಿಂದ ಪ್ರೇರೇಪಣೆ ಇವರು ಮಾಡಬೇಕು ಅಂತ. ಸೊ ಮಾಡಬೇಕು ಅನ್ನುವಾಗ ಹೇಳ್ತಾರೆ ಮೊದಲಿಗೆ ಅವರು ಒರಿಸ್ಸಾ ಸರ್ಕಾರದ ಇದರಲ್ಲಿ ಇರ್ತಾರೆ. ಸೊ ಹಾಗೆ ಬ್ರಿಟಿಷ್ ಅವರಿಗೆ ಕೇಳ್ತಾರೆ ನನಗೆ ಟ್ರಾನ್ಸ್ಫರ್ ಕೊಡಿ, ವರ್ಗಾವಣೆ ಮಾಡಿ, ನಾನು ಬೆಂಗಾಲ್ ಇದಕ್ಕೆ ಹೋಗ್ತೇನೆ, ಅದು ಕೂಡ ನವದ್ವೀಪ್ ಆ ಸ್ಥಳದಲ್ಲಿ ಕೊಡಿ, ನನಗೆ ಇದನ್ನ ಕಂಡುಹಿಡಿಯೋದಕ್ಕೆ ಸಹಾಯ ಆಗುತ್ತೆ. ಸೊ ಮೊದಲಿಗೆ ಅವ್ರನ್ನ ನಿರಾಕರಿಸ್ತಾರೆ ಬ್ರಿಟಿಷ್ ಸರ್ಕಾರ. ನಂತರ ಇವರು ರಾಜೀನಾಮೆ ಕೊಡಕ್ಕೆ ರೆಡಿ ಇದ್ದಾರೆ. ಹೇಳ್ತಾರೆ ನಂಗೆ ರಾಜೀನಾಮೆ ಕೊಡ್ತೇನೆ ನಾನು, ಆದ್ರೆ ಅವ್ರಿಗೆ ಬೇಕು ಬ್ರಿಟಿಷ್ ಸರ್ಕಾರಕ್ಕೆ ಇವರ ಸಹಾಯ, ಇವರ ಸೇವೆ ಅಗತ್ಯ. ಸೊ ಹಾಗೆ ಅವ್ರು ಹೇಳ್ತಾರೆ ಆಯ್ತು ನಿಮಗೆ ಅಲ್ಲಿ ವರ್ಗಾವಣೆ ಮಾಡ್ತೀವಿ ಅಂತ. ಇವ್ರು ಕೇಳಿದ್ದ ಸ್ಥಳಕ್ಕೆ ನವದ್ವೀಪಕ್ಕೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಸೊ ನಂತರ ಇವರ ಮನೆವರೆಗೂನೆ ಹೇಳ್ತಾರೆ ಇವ್ರ ಆಫೀಸ್ ಆಕ್ಚುಲಿ ಕರೆಕ್ಟ್. ಅದ್ರ ಮುಂಚೆ ಮೋಸ್ಟ್ಲಿ ಇವರು ಒಂದೊಂದ್ಸಲ ಬ್ರಿಟಿಷ್ ಕಲ್ಕತ್ತಾಕ್ಕೂ ಕೂಡ ಬರ್ಬೇಕಾಗಿರುತ್ತೆ. ಇವ್ರಿಗೆ ರೈಲ್ವೆ ಲೈನ್ ಮಾಡ್ತಾರೆ ಬ್ರಿಟಿಷ್ ಸರ್ಕಾರ ಇವ್ರ ಮನೆಯಿಂದ. ಅಲ್ಲಿ ನೀವು ನೋಡ್ಬೋದು, ನೀವು ಹೋದ್ರಲ್ಲಿ ಇದರಲ್ಲಿ ಸ್ವರೂಪ್ಗಂಜ್ ಮಾಯಾಪುರಲ್ಲಿ ರೈಲ್ವೆ ಲೈನ್ ಮನೆಯಿಂದ ಕಲ್ಕತ್ತಾಕ್ಕೆ ಅವ್ರ ಆಫೀಸ್ ಬರ್ಲಿಕ್ಕೆ ಸರ್ಕಾರ ರೈಲ್ವೆ ಲೈನ್ ಕೂಡ ಮಾಡಿದ್ದಾರೆ. ಇದೆಲ್ಲ ಆಗುತ್ತೆ. ಮತ್ತೆ ಇವರಿಗೆ ಅಲ್ಲಿ ನವದ್ವೀಪದಲ್ಲಿ ಇವ್ರ ಮನೆಯಲ್ಲಿ ಅವ್ರ ಮನೆ ಅಲ್ಲಿ ಅವರು ಇದ್ದಾಗ ಇವರಿಗೆ ಒಂದು ಗಂಗಾ ನದಿ ಈಚೆ ಒಂದು ದಿವ್ಯ ದರ್ಶನ ಆಗುತ್ತೆ. ದಿವ್ಯ ದರ್ಶನದಲ್ಲಿ ತುಂಬಾ ಬೆಳಕು ಇರುವಾಗ ಕಾಣುತ್ತೆ ಅವ್ರಿಗೆ. ಸೊ ಇದು ಮತ್ತೆ ಆಗುತ್ತೆ ಅವ್ರಿಗೆ. ಸೊ ಮತ್ತೆ ಅವ್ರು ಕೇಳ್ತಾರೆ ಬೇರೆಯವರ ಜೊತೆ ಇರೋ ಇವರಿಗೂ ಕೂಡ ಸಂಗಡಿಗರು, ಅವ್ರು ಕೂಡ ಹೌದು ಅಂತ ಹೇಳ್ತಾರೆ. ಮತ್ತೆ ಹೋಗಿ ಆ ಸ್ಥಳದ ಬಗ್ಗೆ ವಿಚಾರಿಸಿದಾಗ ಅವ್ರಿಗೆ ತಿಳಿಯುತ್ತೆ ಆ ಸ್ಥಳ
ಒಂದು ವಿಶೇಷತೆ ಏನಂದ್ರೆ ಯಾರೊಬ್ರು ಮಹಮ್ಮದೀಯರು ಅದರ ಸಾಗುವಳಿ ಮಾಡ್ತಾ ಇರ್ತಾರೆ. ಅವ್ರು ಹೇಳ್ತಾರೆ ಇದರಲ್ಲಿ ಏನ್ ಬೆಳೆಸಿದ್ರು ನಾವು ಬೆಳೆಯಕ್ಕಾಗೋದಿಲ್ಲ, ಕೇವಲ ಇಲ್ಲಿ ತುಳಸಿ ಮಾತ್ರ ಬೆಳೆಯುತ್ತೆ. ನಾವ್ ಏನೇ ತರಕಾರಿ ಹಾಕಿದ್ರು, ಏನೇ ಹಣ್ಣು ಇದೇನು ಹಾಕಿದ್ರು ಅಲ್ಲಿ ಬೆಳೆಯೋದಿಲ್ಲ, ಅದು ನಾಶ ಆಗುತ್ತೆ. ಮತ್ತೆ ಇಲ್ಲಿ ಕೇವಲ ತುಳಸಿ ವನವೇ. ಸೊ ಹೀಗೆ ಭಕ್ತಿವಿನೋದ್ ಠಾಕೂರ್ ಅವ್ರಿಗೆ ಬಹಳ ಇದಾಗಿ ಈ ಸ್ಥಳದ ಒಂದು ಮಹತ್ವ, ಮೊದಲಿಗೆ ಅವರು ಕಂಡ ಒಂದು ದಿವ್ಯ ದರ್ಶನ, ಮತ್ತೆ ಅಲ್ಲಿ ಸ್ಥಳದಲ್ಲಿ ನಡೆಯುವ ಚಟುವಟಿಕೆಗಳು, ಮತ್ತೆ ಹೇಳ್ತಾರೆ ಅವರು ಸರ್ಕಾರದ ಕೆಲಸದಲ್ಲಿರೋದ್ರಿಂದ ಹಿಂದೆಯ ಮ್ಯಾಪ್, ಸೊ ಏನು ಲ್ಯಾಂಡ್ ರೆಕಾರ್ಡ್ಸ್ ಇರುತ್ತೆ, ಸೊ ಅದನ್ನೆಲ್ಲ ಅವರು ಕನ್ಸಲ್ಟ್ ಮಾಡಿ ಅವರಿಗೆ ಗೊತ್ತಾಗುತ್ತೆ ಇದೇ ಶ್ರೀ ಚೈತನ್ಯ ಮಹಾಪ್ರಭುವಿನ ಜನ್ಮಸ್ಥಳ. ಯಾಕಂದ್ರೆ ಈ ಚೈತನ್ಯ ಚರಿತಾಮೃತ ಬೇರೆ ಗ್ರಂಥಗಳಲ್ಲಿ ಅದರ ವಿವರಣೆ ಕೂಡ ಇದೆ. ಯೋಗಪೀಠ, ಚೈತನ್ಯ ಮಹಾಪ್ರಭುವಿನ ಜನ್ಮಸ್ಥಳ, ಅದರ ವಿವರಣೆ, ಎಷ್ಟೆಷ್ಟು ದೂರ, ಯಾರ್ಯಾರದ್ದು ಸ್ಥಳಗಳು, ಅವೆಲ್ಲ ವಿವರಣೆ ಎಲ್ಲ ಇದೆ. ಸೊ ಇವರು ಅದನ್ನೆಲ್ಲ ಕನ್ಸಲ್ಟ್ ಮಾಡಿ ಎಕ್ಸಾಕ್ಟ್ ಆಗಿ ಇದೆ ಜನ್ಮಸ್ಥಳ. ಕೊನೆಗೆ ಅವರ ಗುರುಗಳು ಜಗನ್ನಾಥ್ ದಾಸ್ ಬಾಬಾಜಿ, ಸೊ ಅವರು ಬೃಂದಾವನದಲ್ಲಿ ಇರ್ತಾರೆ, ಅವರನ್ನ ಕರೆತಾರೆ ಇಲ್ಲಿ ನವದ್ವೀಪಕ್ಕೆ. ಅವ್ರು ಕರೆದು ತಂದಾಗ ಅವರು ಆ ಸಮಯಕ್ಕೆ 120, 130 ವಯಸ್ಸೇನೋ ಆಗಿರುತ್ತೆ, ಅವ್ರಿಗೆ 140ಏನೋ. ಸೊ ಆ ವಯಸ್ಸಿನಲ್ಲಿ ಹೇಳ್ತಾರೆ ಅವರನ್ನು ಒಬ್ಬರು ಇನ್ನೊಂದು ಸ್ಥಳಕ್ಕೆ ತಗೊಂಡು ಹೋಗ್ಬೇಕು ಅಂದ್ರೆ ಒಂದು ತಕ್ಕಡಿಯ ರೀತಿ, ಶ್ರವಣ ಕುಮಾರ ಕೇಳ್ತೇನೆ, ಶ್ರವಣ ಕುಮಾರ್ ಅವ್ರ ತಂದೆ ತಾಯಿಯರನ್ನು ತಕ್ಕಡಿಯಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಆ ರೀತಿಯಲ್ಲಿ ಇವರನ್ನು ಭಕ್ತಿವಿನೋದ್ ಠಾಕೂರ್ ಗುರುಗಳು ಜಗನ್ನಾಥ್ ದಾಸ್ ಬಾಬಾಜಿಯವರನ್ನು ಆ ತೊಕ್ಕಡಿಲಿ ಕರ್ಕೊಂಡು ಹೋಗ್ಬೇಕಾಗಿತ್ತು. ಆದ್ರೆ ಈ ಸ್ಥಳವನ್ನು ನೋಡಿದ್ದೆ, ಶ್ರೀ ಚೈತನ್ಯ ಮಹಾಪ್ರಭುವಿನ ಜನ್ಮಸ್ಥಳವನ್ನು ಅವರು ಅತಿ ಆನಂದದಿಂದ ಅವರು ಸಂಕೀರ್ತನೆ ಮಾಡಕ್ಕೆ ಪ್ರಾರಂಭಿಸ್ತಾರೆ. ಅಷ್ಟು ವೃದ್ಧರಾದವರು, ಅಷ್ಟು ವಯಸ್ಸಾದವರು, ಆದ್ರೆ ಈ ಸ್ಥಳವನ್ನು ನೋಡಿ ಅವರು ಇದೇ ಚೈತನ್ಯ ಮಹಾಪ್ರಭುವಿನ ಜನ್ಮಸ್ಥಳ ಅಂತ ಅವರು ಕನ್ಫರ್ಮ್ ಮಾಡಿ ಅವರು ಹೇಳ್ತಾರೆ. ಸೊ ಹೀಗೆ ಬಹಳ ಕಾರಣಗಳಿಂದ, ಬಹಳ ಇದರಿಂದ ಅವರು ಸ್ಥಾಪಿಸುತ್ತಾರೆ ಇದು ಶ್ರೀ ಚೈತನ್ಯ ಮಹಾಪ್ರಭುವಿನ ಜನ್ಮಸ್ಥಳ. ಸೊ ಶ್ರೀ ಭಕ್ತಿವಿನೋದ್ ಠಾಕೂರರ ಕೊಡುಗೆಗಳು, ವೈಯಕ್ತಿಕವಾಗಿ ಅವರು ಅಭ್ಯಾಸ ಮಾಡಿದ ಇದು, ಮತ್ತೆ ಪ್ರಚಾರ ಮಾಡಿದ್ದವರು, ಅಷ್ಟು ಕರ್ತವ್ಯಗಳು ಇದಿದ್ರು ಕೂಡ ಅವರು ಮಾಡಿದ್ರು. ಗೃಹಸ್ಥ ಜೀವನದ ಕರ್ತವ್ಯಗಳು, ಮತ್ತೆ ಸರ್ಕಾರದಲ್ಲಿ ಅವ್ರ ಕೆಲಸ ವೃತ್ತಿ ಮಾಡುವ ಕರ್ತವ್ಯಗಳು, ಅದ್ರ ಜೊತೆಗೂ ಕೂಡ ಅವರು ಮಾಡಿದ್ದಾರೆ ಶ್ರೀಲ ಭಕ್ತಿವಿನೋದ್ ಠಾಕೂರ್. ಮತ್ತೆ ಹೇಳ್ತಾರೆ ಶ್ರೀಲ ಭಕ್ತಿವಿನೋದ್ ಠಾಕೂರರು ಭಗವಂತನಿಗೆ ಪ್ರಾರ್ಥನೆ ಮಾಡಿದ್ದು, ನನಗೆ ನಿನ್ನ ಕಾರ್ಯ ಮುಂದುವರಿಸಲಿಕ್ಕೆ ನೀನು ಹೇಳಿದ ಒಂದು ಆದೇಶವನ್ನು ಸಂಪೂರ್ಣವಾಗಿ ಮಾಡೋಕ್ಕೆ ಆಗ್ಲಿಲ್ಲ. ಸೊ ಇದನ್ನ ಮುಂದುವರಿಸಲಿಕ್ಕೆ ನನಗೆ ಒಬ್ಬ ಮಗನನ್ನು ಅನುಗ್ರಹಿಸು. ಸೊ ಹಾಗೆ ಅವರ ಪ್ರಾರ್ಥನೆಯಿಂದ ಅವರ ಮಗನಾಗೆ ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್, ಶ್ರೀಲ ಪ್ರಭುಪಾದರ ಗುರುಗಳು ಅವರು ಜನ್ಮ ತಾಳಿದ್ರು. ಸೊ ಅವರ ಮಗನು ಕೂಡ ಇವರು, ಅವರ ತಂದೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರ ತಂದೆ ಭಕ್ತಿವಿನೋದ್ ಠಾಕೂರ್. ಸೊ ಆಚಾರ್ಯರು ಸಾಮಾನ್ಯ ವ್ಯಕ್ತಿಗಳೆಲ್ಲ ಅವರು ಧರ್ಮದ ಸ್ಥಾಪನೆ ಮಾಡ್ತಾರೆ, ಮತ್ತೆ ನಮಗೆಲ್ಲರಿಗೂ ಭಗವಂತನ ಭಕ್ತಿ ಮಾಡೋ ಒಂದು ಅವಕಾಶವನ್ನು ಮಾಡ್ಕೊಡ್ತಾರೆ. ಹರೇ ಕೃಷ್ಣ. ಸೊ ಯಾರಾದ್ರೂ ಇನ್ನೇನಾದ್ರು ಭಕ್ತಿವಿನೋದ್ ಠಾಕೂರ್ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಮ್ಗೆ ಯಾರು ನೆನಪು ಬಂದ್ರೆ ಹೇಳ್ಬೋದು. ಪ್ರಭುಜಿ ಅವರ ಮನೆಗೆ ಹೋಗಿದ್ದೀವಿ ನಾವು. ಅವರು ಬರೀತಿದ್ದ ಮೇಜು, ಅವರು ಮಲಗ್ತಿದ್ದ ಮಂಚ, ಅವ್ರು ಬಳಸ್ತಿದ್ದ ಗಡಿಯಾರ, ಮತ್ತೆ ಅವರು ಏನೇನು ಇದು ಯೂಸ್ ಮಾಡ್ತಿದ್ರು ಅದೆಲ್ಲ ಸಾಮಾನು ಇತ್ತಲ್ಲಿ. ಇಲ್ಲಿ ಮಾಯಪುರದಲ್ಲಿ ಹೇಳ್ತಾ ಇರಲ್ಲ ಮತ್ತೆ ನೀವು? ಹೌದು. ಮತ್ತೆ ಅವರು 64 ಸುತ್ತು ಜಪ ಮಾಡ್ತಾ ಇದ್ರು ಡೈಲಿ ಅಂತ ಅವ್ರ ಭಜನ ಕುಟೀರ ಇದೆ ನೋಡಿ, ಅದು ಕೂಡ ಚಿಕ್ಕ ರೂಮ್. ಹೌದು, ಭಜನ ಕುಟೀರ ಇದೆ ಅಲ್ಲಿ. ಹೌದು, ಅದ ಈಚೆ ಕಡೆ ಮನೆ ಇದೆ. ಮನೆಯ ಮೇಲೆ ಮಾಳಿಗೆಯಲ್ಲಿ ಸಪೂರ ದಾರಿಯಲ್ಲಿ ಮೇಲೆ ಅವ್ರು ಬರೀತಿದ್ದ ಮಂಚ ಗಿಂಚ ಟೇಬಲ್. ಅದು ಅವರದ್ದು ಇಲ್ಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರದ್ದು ಅನ್ಸುತ್ತೆ. ಮತ್ತೆ ಇವ್ರದ್ದು ಇದೆ ಅಲ್ಲಿ. ಆದ್ರೆ ಮನೆಯಲ್ಲಿ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಕೂಡ ಇರ್ತಾ ಇದೆ. ಇದೆಲ್ಲ ಟೈಪ್ ರೈಟ್ ಎಲ್ಲ ಮೋಸ್ಟ್ಲಿ ಅವ್ರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್. ಫ್ಯಾನ್ ಇತ್ತು, ಗಡಿಯಾರ ಇತ್ತು, ಮತ್ತೆ ಅಲ್ಲಿ ಸರಿ ಲ್ಯಾಂಪ್, ಮತ್ತೆ ಸರಿ ಎದುರಾಗಿ ನವದೀಪ ಧಾಮಕ್ಕೆ ಅವರಿಗೆ ಕಾಣುದು ಅವರಿಗೆ ಅಲ್ಲಿಂದ ಅದೆಲ್ಲ ಇತ್ತು. ನೋಡಿದ್ದೇವೆ ಪ್ರಭು. ಹರೇ ಕೃಷ್ಣ. ಸುರಭಿ ಕುಂಜ್, ಅದು ಕೂಡ ಭಕ್ತಿವಿನೋದ್ ಠಾಕೂರ್ ಅವರೇ ಸ್ಥಾಪನೆ ಮಾಡಿದ ಸುರಭಿ ಕುಂಜ್. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ 8 ಗಂಟೆ 24 ಗಂಟೆನಲ್ಲಿ 8 ಗಂಟೆ ಆಧ್ಯಾತ್ಮಿಕಕ್ಕೆ, 8 ಗಂಟೆ
ಮತ್ತೆ ಈ ಭೌತಿಕ ಕೆಲಸಗಳಿಗೆ 8 ಗಂಟೆ, ಹ್ಮ್ ಮತ್ತೆ ನಿದ್ದೆ ಆಹಾರಕ್ಕೆ ಅದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಪ್ರಭುಜಿ. ಸಾಮಾನ್ಯವಾಗಿ ನಮಗೆ ಆ ಕನಿಷ್ಠ 6 ಗಂಟೆ ಹೊತ್ತು ನಿದ್ದೆ ಬೇಕು, 6ರಿಂದ 7. ಸೊ ಹಾಗೆ ಅದ್ರ ಜೊತೆಗೆ ಇನ್ನ ನಾವು ನಮ್ಮ ಬಟ್ಟೆ ತೊಡಸ್ಕೊಳ್ಳಿಕ್ಕೆ, ಆಹಾರ ಸ್ವೀಕರಿಸಲಿಕ್ಕೆ, ಇದಕ್ಕೆಲ್ಲ ಕೂಡ ಸ್ವಲ್ಪ ಸಮಯ ಆಗುತ್ತೆ. ಸೊ ಇದೆಲ್ಲ ಅಂದ್ರೆ ದೇಹದ ಅಗತ್ಯಗಳು, ದೇಹಕ್ಕೆ ಬೇಕೇ ಬೇಕು. ಒಂದ್ ರೀತಿ ಭೌತಿಕ ಬದ್ಧ ಜೀವನದಲ್ಲಿ ಇದ್ದೇವೆ ನಾವು, ನಮ್ಮ ಆತ್ಮ ಆದ್ರೂ ಕೂಡ ಈ ದೇಹದ ಅಗತ್ಯಗಳು. ಸೊ ದೇಹಕ್ಕೆ ನಿದ್ದೆ ಬೇಕು, ದೇಹಕ್ಕೆ ಊಟ ಬೇಕು, ದೇಹಕ್ಕೆ ಅದಕ್ಕೆ ಶುಚಿತ್ವ ಬೇಕು. ಸೊ ಇದೆಲ್ಲ ಒಂದು 8 ಗಂಟೆಗಳ ಕಾಲ ನಾವು ಸೀಮಿತವಾಗಿ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. 24 ಗಂಟೆ ಕಾಲ. ಸೊ ಅದರಲ್ಲಿ ಈ ದೇಹ ಬಂಧನದಲ್ಲಿದ್ದೇವೆ, ಏನ್ ಮಾಡೋದು? ನಾವೀಗ ಮುಕ್ತ ಪುರುಷರಲ್ಲ ನಾವು, ಹಾಗೆ 8 ಗಂಟೆಗಳ ಕಾಲ ಆದ್ರೂ ಇದಕ್ಕೆ ಬೇಕು. ಇದು ಮಿನಿಮಮ್ ಒಂದ್ ರೀತಿ. ತುಂಬಾ ಆಧ್ಯಾತ್ಮಿಕ ಪ್ರಗತಿ ಸಾಧಿಸಿದವರು, ಈಗ ಭಕ್ತಿವಿನೋದ್ ಠಾಕೂರ್ ಅವ್ರು ಕೇಳಿದ್ವಿ, ಅವ್ರಿಗೆ 2.5 ಗಂಟೆ ಕಾಲ ನಿದ್ದೆ ಸಾಕು. ಅವ್ರಿಗೆ ಶಿಲ ಪ್ರಭುಪಾದರು ಅದೇ ರೀತಿಯಲ್ಲಿ. ನಮಗೆ ಆಗಲ್ಲ. ಹಾಗೆ ನಮಗೆ ಒಂದು ಅಟ್ಲೀಸ್ಟ್ 8 ಗಂಟೆ ಕಾಲ ನೀವು ದೇಹಕ್ಕೆ ಏನ್ ಬೇಕು ಅದಕ್ಕೆ ನಿದ್ದೆ, ಅದಕ್ಕೆ ಆಹಾರ, ಅದಕ್ಕೆ 8 ಗಂಟೆ ಕಾಲ ಅಷ್ಟು ಸೀಮಿತ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಮತ್ತೆ ಇನ್ನು 8 ಗಂಟೆ ಕಾಲ ಇದ್ದೇ ನಾವು ಈ ಜೀವನ, ಈಗ ಸಂಸಾರ ಜೀವನದಲ್ಲಿ ಎಲ್ಲಾದ್ರೂ ಕೆಲಸ ಮಾಡ್ಬೇಕು, ನಾವು ಏನಾದ್ರೂ ಕೆಲಸ ಮಾಡ್ಬೇಕು, ನಾವು ಇಲ್ಲ ಹೊರಗೆ ಹೋಗಿ ಜಾಬ್ ಮಾಡ್ಬೇಕು, ಇಲ್ಲ ಮನೆಯಲ್ಲಿದ್ದೇ ನಾವು ಕರ್ತವ್ಯಗಳಿರುತ್ತೆ ನಮ್ಗೆ. ಸೊ ಇದಕ್ಕೆ ಒಂದು 8 ಗಂಟೆ ಕಾಲ ಅಂತ ಹೇಳ್ತಾರೆ. ಅದು ಅಷ್ಟೇ ಇಟ್ಕೊಳ್ಬೇಕು ನಾವು. 8 ಗಂಟೆಯಲ್ಲಿ ಅದು ಕೂಡ ಮುಗಿಸೋಕೆ ಪ್ರಯತ್ನ ಪಡ್ಬೇಕು ನಾವು. ನಮ್ಮ ಮನೆ ಒಳಗೆ ಕೆಲಸ ಮಾಡೋದಾಗ್ಬೋದು, ಗೃಹಿಣಿಯಾಗಿ, ಇಲ್ಲಾಂದ್ರೆ ಹೊರಗೆ ನಾವು ಕೆಲಸ ಮಾಡೋದಾಗ್ಬೋದು, ಅದೆಲ್ಲವೂ ಕೂಡ ನಾವು 8 ಗಂಟೆ ಕಾಲದಲ್ಲಿ ಮುಗಿಸ್ಬೇಕು. ಸೊ ಅದ್ ಮಾಡಿದ್ರೆ ನಾವು ನಮ್ಗೆ ಇನ್ನ 8 ಗಂಟೆ ಕಾಲ ಇದೆ. ಸೊ ಆ 8 ಗಂಟೆ ಕಾಲ ನಾವು ಆಧ್ಯಾತ್ಮಿಕ ಪ್ರಗತಿಗೋಸ್ಕರ ನಾವು ನಮ್ಮ ಜಪ ಮಾಡೋದು, ನಮ್ಮ ಪುಸ್ತಕಗಳು, ಗ್ರಂಥಗಳ ಅಧ್ಯಯನ ಮಾಡೋದು, ಇಲ್ಲಾಂದ್ರೆ ಇನ್ನೇನೋ ಭಗವಂತನ ಸೇವೆ ಮಾಡೋದು. ಸೊ ನಿಮ್ ಮನೆಯಲ್ಲೇ ಭಗವಂತನ ಮೂರ್ತಿನೋ ಭಗವಂತನ ಇದು ಮಾಡಿದ್ರೆ ಅದಕ್ಕೊಂದು ಸೇವೆ ಮಾಡ್ಬೇಕಾಗತ್ತೆ ನೀವು. ಇಲ್ಲಾಂದ್ರೆ ನೀವೆಲ್ಲಾದ್ರೂ ದೇವಸ್ಥಾನ ಹೋಗಿ ಸೇವೆ ಮಾಡ್ಬೇಕಂದ್ರೆ ಸಮಯ ಇರುತ್ತೆ ನಿಮ್ಗೆ, ಇಲ್ಲ ಅಂದ್ರೆ ಪ್ರಚಾರ ಮಾಡ್ಲಿಕ್ಕೆ ಸಮಯ ಇರುತ್ತೆ. ಸೊ ಅದೆಲ್ಲ ನೀವು ಆ 8 ಗಂಟೆ ಕಾಲ ಇಟ್ಕೊಳ್ಬೇಕು. ಪ್ರಭುಜಿ, ವಯಸ್ಕರು, ದೇಹದಲ್ಲಿ ಆರೋಗ್ಯ ಇರೋರು ಈ ರೀತಿ ಟೈಮ್ ಮೇಂಟೈನ್ ಮಾಡ್ಬೋದು. ವಯಸ್ಸಾದ್ಮೇಲೆ ಅವ್ರಿಗೆ ಆರೋಗ್ಯ ತೊಂದರೆ ಇರುತ್ತೆ, ಕೆಲವು ಸಲ ಮಲಗಿದ ತಕ್ಷಣ ನಿದ್ದೆ ಬರಲ್ಲ, ಈ ರೀತಿ ಎಲ್ಲ ಪ್ರಾಬ್ಲಮ್ ಇರುವಾಗ ಅವ್ರಿಗೆ ಇದೆಲ್ಲ ತುಂಬಾ ಕಷ್ಟ ಆಗುತ್ತಲ್ವಾ ಪ್ರಭುಜಿ? ಒಂದ್ ರೀತಿ ಅವರಿಗೆ ನೀವ್ ಹೇಳೋ ತರ ಕೆಲಸ ಇಲ್ಲ ಅವ್ರಿಗೆ, ಆ ವಯಸ್ಕರಾದ್ಮೇಲೆ ಅವ್ರಿಗೆ ಆ 8 ಗಂಟೆ ಕಾಲ ಕಡಿಮೆ ಆಗುತ್ತೆ ಅಲ್ಲ ಮತ್ತೆ ದೇವ್ರದ್ದು. ಇವಾಗ ನೀವ್ ಹೇಳೋ ತರ ವಯಸ್ಕರ ಅಂದ್ರೆ ಅವ್ರಿಗೆ ಕೆಲಸ ಮಾಡ್ಬೇಕು, ಇನ್ನೊಂದು ಮಾಡ್ಬೇಕು, ಅವ್ರಿಗೆ 8 ಗಂಟೆ ಕಾಲ ಅಂತ ಹೇಳ್ಬೋದು ನಾವು. ಒಂದ್ ರೀತಿ ಕೆಲಸ ಮಾಡ್ಲಿಕ್ಕೆ ಡ್ಯೂಟಿನೇ ಇವಾಗ ಜನರಲಿ 8 ಅವರ್ಸ್ ಇದ್ದೇ ಇರುತ್ತೆ ಎಲ್ಲರಿಗೂ. ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ, 1 or 2 ಅವರ್ಸ್ ನಾವು ಇದೇ ತರ ಆಗುತ್ತೆ ಅಂತಲ್ಲ. ಇದೊಂದು ಅವ್ರ ಗೈಡ್ ಲೈನ್ ಕೊಟ್ಟಿದ್ದಾರೆ ಅವರು. ಆದ್ರೆ ನಾವು ಪ್ರಯತ್ನ ಮಾಡಿದಷ್ಟು ಭಗವಂತನು ಅದನ್ನ ಅನುಕೂಲ ಮಾಡ್ಕೊಡ್ತಾನೆ. ಸೊ ಒಂದ್ 2 ಗಂಟೆ ಕಾಲ ಆಚೆ ಈಚೆ ಆಗುತ್ತೆ. ಈಗ ಜಾಬ್ ಕೂಡ ಇರಲಿ, ಜಾಬ್ ಅಲ್ಲೇ 8 ಅವರ್ಸ್ ಆಗುತ್ತೆ, ಮತ್ತೆ ಮನೆಗೆ ಬಂದ್ಮೇಲೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಾಗತ್ತೆ. ಸೊ ಅದೆಲ್ಲ ನೋಡಿದ್ರೆ 8 ಅವರ್ಸ್ ಆಗೋದಿಲ್ಲ, ಇನ್ ಸ್ವಲ್ಪ ಹೆಚ್ಚು ಕಡಿಮೆ 8 ಅವರ್ಸ್ ಆಚೆ ಈಚೆ ಆಗುತ್ತೆ. ಆದ್ರೆ ಓವರ್ ಆಲ್ ಅವರು ಕೊಡ್ತಾ ಇರೋದು. ಸೊ ಶಿಲ ಪ್ರಭುಪಾದರು ಒಂದ್ ರೀತಿ ನಮ್ಗೆ 16 ಸುತ್ತು ಕನಿಷ್ಠ ಮಾಡಿದ್ದಾರೆ. ಸೊ ಇದು ನಮ್ಗೆ 1.5 ಗಂಟೆಯಿಂದ 2 ಗಂಟೆ ಕಾಲ ಬೇಕೇ ಬೇಕು ಇದಕ್ಕೆ. ಮತ್ತೆ ಇದ್ರ ಜೊತೆಗೆ ನಾವು ಇನ್ನೇನೇನ್ ನಮ್ಗೆ ಏನೇನಾಗತ್ತೆ, ಸ್ವಲ್ಪ ಶಾಸ್ತ್ರ ಅಧ್ಯಯನ, ಇದೆಲ್ಲ ನಮಗೆ ಭಗವಂತನು ಸಮಯ ಮಾಡಿದಷ್ಟು ನಾವು ಅದನ್ನ ಹೆಚ್ಚಿಸ್ತಾ ಹೋಗ್ಬೋದು. ಇಲ್ಲಾಂದ್ರೆ ಅಟ್ಲೀಸ್ಟ್ ಮಿನಿಮಮ್ ನಾವು ಅವ್ರು ಹೇಳಿದ್ದು ಜಪ ಅದನ್ನ ನಾವು ಮಾಡಕ್ ಪ್ರಯತ್ನ ಪಡ್ಬೇಕು ನಾವು. ಅದು ಎಲ್ಲದಕ್ಕಿಂತ ಅವ್ರ ಆದೇಶಗಳಲ್ಲಿ ತುಂಬಾ ಮುಖ್ಯವಾದ ಆದೇಶ. ಸೊ ಅದ್ ಮಾಡ್ಲೇಬೇಕಾಗಿ ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ಬೇಕು. ನಾವು ಪ್ರಯತ್ನ ಮಾಡ್ತಾ ಇದ್ದಷ್ಟು ಭಗವಂತ ನಮ್ಗೆ ಮತ್ತೆ ಅವನು ನಮ್ಗೆ ಅವಕಾಶ ಮತ್ತೆ ಆ ರೀತಿಯ ಒಂದು ಸೌಲಭ್ಯವನ್ನು ಕೊಡ್ತಾನೆ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಅದು ಈಗ ನಮ್ದು ಜಪ 2 ಗಂಟೆ, ಮತ್ತೆ ಓದುವಂತದ್ದು, ಮತ್ತೆ ಸಂಕೀರ್ತನೆ ಎಲ್ಲ ಸೇರಿ 8 ಗಂಟೆ ಅಲ್ಲ ಪ್ರಭುಜಿ? ಸೇವೆ ಎಲ್ಲ ಸೇರಿ ಎಲ್ಲ ಸೇರಿ ಮಾತಾಜಿ, ಎಲ್ಲ ಸೇರಿ ಆಧ್ಯಾತ್ಮಿಕ ಜೀವನ ಇದೆಲ್ಲವೂ ನಮ್ಗೆ ಸಾಧನೆ ಅಲ್ವಾ ಇದು. ಸೊ ಈ ಸಾಧನೆ 8 ಗಂಟೆ ಕಾಲ ಮಾಡಿ ಅಂತ ಅವರು. ಪ್ರಭುಜಿ ಅವರನ್ನ ಲಯನಾಚಾರ್ಯ ಅಂತಿರ್ತಾರಲ್ಲ, ಅದು ಲಯನಾಚಾರ್ಯ ಭಕ್ತಿ ಸಿದ್ಧಾಂತ ಸರಸ್ವತಿ ಪ್ರಭುಜಿ. ಲಯನಾಚಾರ್ಯ ಪ್ರಭುಜಿ ಒಟ್ಟು 8 ಗಂಟೆ ನಮಗೆ ನಾವು ಭಕ್ತಿಗೆ ಕೊಡಬೇಕು ಅಂತ ಅಲ್ವಾ ಪ್ರಭುಜಿ? ಸಾಧನಾ ಭಕ್ತಿಗೆ, ಸಾಧನೆಗೆ ಕೊಡಿ ಅಂತ ಹೇಳ್ತಾರೆ. ಕೊಡಿ ಅಂತ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ.